ಎಲ್ಲರಿಗೂ ನಮಸ್ಕಾರ. ವಿಧಿ ಪ್ರಜ್ಞಾ ಕರ್ನಾಟಕ ಕಾನೂನು ಸ್ವಯಂ ಸೇವಾ ಸಂಸ್ಥೆ ವತಿಯಿಂದ ಇಂದು ಸಿವಿಲ್ ನ್ಯಾಯಾಧೀಶರ ಪರೀಕ್ಷಾ ಉದ್ಘಾಟನಾ ಸಮಾರಂಭವನ್ನ ನಾವು ಏರ್ಪಡಿಸಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷದಲ್ಲಿ ವಿಶೇಷವಾಗಿ ವಿಶ್ರಾಂತ ಜಿಲ್ಲಾ ನ್ಯಾಯಾಧೀಶರು, ಪ್ರಸಿದ್ಧ ವಕೀಲರು ಹಾಗೂ ಗೌರವಾನ್ವಿತ ಕಾನೂನು ಪ್ರಾಧ್ಯಾಪಕರು ಹಾಗೂ ಇತರೆ ಗಣ್ಯರು ಎಲ್ಲರೂ ಸಹ ಬಂದಿದ್ದಾರೆ. ಕಿರಿಯ ವಕೀಲರಿಗೆ ಮಾರ್ಗದರ್ಶನವನ್ನ ನೀಡಲಿಕ್ಕೆ ಮತ್ತು ಅವರ ಒಂದು ಸೇವೆಯ ಒಂದು ಸಂದರ್ಭದಲ್ಲಿ ಅರಿತಂತಹ ಜ್ಞಾನವನ್ನ ಶೇರ್ ಮಾಡ್ಕೊಳ್ಳಿಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಎಲ್ರಿಗೂ ಸಹ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನ ಈ ಒಂದು ಸಂಸ್ಥೆಯಿಂದ ನಾವು ಅರ್ಪಿಸ್ತಾ ಇದ್ದೀವಿ. ಮೊದಲನೇದಾಗಿ ವಿಧಿ ಪ್ರಜ್ಞಾ ಕರ್ನಾಟಕ ಕಾನೂನು ಸ್ವಯಂ ಸೇವಾ ಸಂಸ್ಥೆ, ಈ ಸಂಸ್ಥೆಯು 2021ನೇ ಇಸ್ವಿಯಲ್ಲಿ ಈ ಒಂದು ಸಂಸ್ಥೆಯನ್ನ ನಾವು ರೂಪಿಸಿರ್ತೀವಿ. ಈ ಮುಂಚೆ 2013ನೇ ಇಸ್ವಿಯಲ್ಲಿ ಮುಗಿಲು ಕಾನೂನು ಕೇಂದ್ರ ಅಂತ ಹೇಳಿ ತುಮಕೂರಿನಲ್ಲಿ ಮೊದಲನೇ ಬಾರಿಗೆ ಒಂದು ಕಾನೂನು ಕೇಂದ್ರವನ್ನಾಗಿ ನಾವು ರಚಿಸಿದ್ದು, ಕಾನೂನು ಜಾಗೃತಿ ಅನ್ನ ಮೂಡಿಸುವ ನಿಟ್ಟಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮಗಳು ಮಾಡೋ ನಿಟ್ಟಿನಲ್ಲಿ ಜನಸಾಮಾನ್ಯರನ್ನ ಒಂದು ಅವ್ರನ್ನ ಭೇಟಿಯಾಗುವಂತ ಒಂದು ಅವಕಾಶವನ್ನ ನಾವು ಮಾಡ್ಕೊಂಡ್ ಬಂದು, ಸೊ ಸಾಕಷ್ಟು ಸ್ಕೂಲು ಕಾಲೇಜ್ಗಳಲ್ಲಿ ನಾವು ಈ ಒಂದು ಕಾನೂನಿನ ಬಗ್ಗೆ, ಕಾನೂನು ಶಿಕ್ಷಣ, ಕಾನೂನು ಅಂಶಗಳನ್ನ ಜನರಿಗೆ ತಿಳುವಳಿಕೆಯನ್ನ ಕೊಡುವಂತದ್ದು. ಸೊ ಈ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮಗಳನ್ನ ಹೆಚ್ಚು ಕಾನೂನು ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡ್ ಬರ್ತಾ ಇದ್ವಿ. ಸೊ ನನ್ನ ಹೆಸರು ಡಾಕ್ಟರ್ ಜಿ ಪುರುಷೋತ್ತಮ್ ಅಂತ ಹೇಳಿ, ನಾನು ವಕೀಲರು ವೃತ್ತಿಯನ್ನ ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದು, 2010 2012ನೇ ಇಸ್ವಿಯಲ್ಲಿ ಬೆಂಗಳೂರಿನ ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ಸಿಟಿ ಬೆಂಗಳೂರಿನಲ್ಲಿ ನಾನು LLM ಪದವಿಯನ್ನ ಪಡೆದಿರ್ತೀನಿ. ಸೊ LLM ಬಿಸ್ನೆಸ್ ಲಾ ಅಲ್ಲಿ ನಾನು ಪರಿಣಿತಿಯನ್ನ ಪಡೆದು ರಿಲಯನ್ಸ್ ಕಂಪನಿ, ಏರ್ಟೆಲ್ ಕಂಪನಿಯಲ್ಲಿ ಲೀಗಲ್ ಅಡ್ವೈಸರ್ ಆಗಿ ಕೆಲಸವನ್ನ ಮಾಡಿ, ತದನಂತರ ವಕೀಲ ವೃತ್ತಿಯನ್ನ ಆಯ್ಕೆ ಮಾಡಿಕೊಂಡು ಜೊತೆಯಲ್ಲೇ ಕಾನೂನು ಪ್ರಾಧ್ಯಾಪಕರಾಗಿ ಸಹ ಕೆಲಸ ಮಾಡಿರ್ತೀನಿ. ಸೊ ಈ ನಿಟ್ಟಿನಲ್ಲಿ ಜನಸಾಮಾನ್ಯರಿಗೆ ಹಾಗೂ ವಕೀಲ ಸಮುದಾಯಕ್ಕೆ ಮತ್ತು ಕಿರಿಯ ವಕೀಲರಿಗೆ ಎಲ್ಲರಿಗೂ ಸಹ ಅನುಕೂಲ ಆಗ್ಲಿ ಅಂತ ಹೇಳಿ ಒಂದು ಕಾನೂನು ಕೇಂದ್ರವನ್ನ ಮಾಡಿಕೊಂಡು ನಾವು ಕಾನೂನು ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡ್ತಾ ಬರ್ತಾ ಇದ್ದು. ಸೊ 2021ನೇಯಲ್ಲಿ ಮುಗಿಲು ಕಾನೂನು ಕೇಂದ್ರ ಅಂತಿತ್ತು, ಅದನ್ನ ನಾವು ರೀನೇಮ್ ಅನ್ನ ಮಾಡಿದ್ವಿ. ವಿಧಿ ಪ್ರಜ್ಞಾ ಕರ್ನಾಟಕ ಕಾನೂನು ಸ್ವಯಂ ಸೇವಾ ಸಂಸ್ಥೆ ಅಂತ ಹೇಳಿ ಒಂದು NGO ಅನ್ನ ಮಾಡಿದ್ವಿ, ಒಂದು ರಿಜಿಸ್ಟರ್ ಅನ್ನ ಮಾಡಿದ್ವಿ. ವಿಧಿ ಅಂತಂದ್ರೆ ಕಾನೂನು, ಪ್ರಜ್ಞೆ ಅಂತಂದ್ರೆ ಕಾನ್ಶಿಯಸ್ ಅಂತ ಹೇಳಿ ಎಲ್ಲರಿಗೂ ತಿಳುವಳಿಕೆ ಕೊಡೋ ಒಂದು ನಿಟ್ಟಿನಲ್ಲಿ ಕರ್ನಾಟಕದ ಜನ ಸಮುದಾಯ ಕಾನೂನಿನ ಪ್ರಜ್ಞೆಯನ್ನ ಹೊಂದಬೇಕು, ಕರ್ನಾಟಕದಲ್ಲಿ ಇರೋಂತ ಜನರು ಎಲ್ಲರೂ ಸಹ ಕಾನೂನು ಸಾಕ್ಷರತರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಸಂಸ್ಥೆಯನ್ನ ಒಂದು ಧ್ಯೇಯೋದ್ದೇಶದೊಂದಿಗೆ ಈ ಒಂದು ನಾವು ಸಂಸ್ಥೆನ ರಚಿಸಿದ್ದು. ನಾವು 2 ವಿಂಗ್ಗಳನ್ನಾಗಿ ಈ ಒಂದು ಸಂಸ್ಥೆನ ನಾವು ಮಾರ್ಪಡಿಸಿದ್ದು. ಒಂದು ಅಕಾಡೆಮಿಯ ವಿಂಗು, ಇನ್ನೊಂದು ಲೀಗಲ್ ಏಡ್ ವಿಂಗ್ ಅನ್ನ ನಾವು ಮಾಡ್ಕೊಂಡಿದೀವಿ. ಸೊ ಲೀಗಲ್ ಏಡ್ ವಿಂಗ್ ಅಲ್ಲಿ ಸಾಕಷ್ಟು ಪರಿಣಿತ ವಕೀಲರು ಸಹ ಇದ್ದಾರೆ. ಯಾರು ಪ್ರೋಬೋನ ಮಾಡೋ ಆಸಕ್ತಿ ಇರುತ್ತೆ ಬಡವರಿಗೆ, ನಿರಾಶ್ರಿತರಿಗೆ ಮತ್ತು ದೀನ ದಲಿತರಿಗೆ, ಸೊ ಅವ್ರಿಗೆ ಕಾನೂನಿನ ನಿಟ್ಟಿನಲ್ಲಿ ಸಹಾಯವನ್ನ ನಾವು ಮಾಡ್ತಾ ಇರ್ತೀವಿ. ಎಷ್ಟೋ ಕೆಲವು ಸಲಿ ಕೆಲವೊಂದು ನೋಟಿಸ್ ಗಳನ್ನ ನಾವು ಇಶ್ಯೂ ಮಾಡಿದಂತ ಸಂದರ್ಭದಲ್ಲಿ ಎಷ್ಟೋ ಕಾರ್ಯಗಳು ಜರುಗಿದಾವೆ. ಸೊ ಈ ನಿಟ್ಟಿನಲ್ಲಿ ಜನ ಸಮುದಾಯಕ್ಕೆ ನಾವು ಅನುಕೂಲವನ್ನು ಮಾಡ್ಕೊಂಡ್ ಬರ್ತಾ ಇದ್ದೀವಿ. ತದನಂತರ ಅಕಾಡೆಮಿ ನಿಟ್ಟಿನಲ್ಲಿ ಸಾಕಷ್ಟು ಅಕಾಡೆಮಿಕ್ ಆಕ್ಟಿವಿಟೀಸ್ ಗಳಾದಂತಹ ವೆಬಿನಾರ್ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ವಿ, ಮಾಡ್ಕೊಂಡು ಬಂದಿರ್ತೀವಿ. ಸೊ ಈ ನಿಟ್ಟಿನಲ್ಲಿ ಎಲ್ಲಾ ವರ್ಗದ ಜನರು ಅಂತಂದ್ರೆ ಕೇವಲ ವಕೀಲರಂತಲ್ಲ, ಸಮಾಜದಲ್ಲಿ ಇರುವಂತಹ ವೈದ್ಯರಾಗಿರ್ಬೋದು, ಡಾಕ್ಟರ್ಸ್ ಕಮ್ಯುನಿಟಿ ಇರ್ಬೋದು, ಟೀಚರ್ಸ್ ಕಮ್ಯುನಿಟಿ ಇರ್ಬೋದು, ವುಮೆನ್ ಫ್ರೆಟರ್ನಿಟಿ ಕಮ್ಯುನಿಟಿ ಇರ್ಬೋದು. ಸೊ ಈ ನಿಟ್ಟಿನಲ್ಲಿ ಎಲ್ಲಾ ಪಾಪ್ಯುಲೇಷನ್ ಅನ್ನ ನಾವು ರೀಚ್ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಸಹ ನಾವು ಡಾಕ್ಟರ್ಸ್ಗೆ ಮೆಡಿಕಲ್ ನೆಗ್ಲಿಜೆನ್ಸ್ ವಿಚಾರದಲ್ಲಿ ಕಾರ್ಯಕ್ರಮವನ್ನ ಮಾಡಿದ್ದೀವಿ. ಡಾಕ್ಟರ್ಸ್ ಕಮ್ಯುನಿಟಿ ನಮ್ಮಲ್ಲಿ ಇದೆ, ಸಾಕಷ್ಟು ಪರಿಣಿತ ಡಾಕ್ಟರ್ಸ್ ಗಳಿದ್ದಾರೆ ನಮ್ಮಲ್ಲಿ.
VPK ಲಾ, MLC ಗ್ರೂಪ್ ಅಂತ ನಾವು ಮಾಡ್ಕೊಂಡಿದೀವಿ. ಅಲ್ಲಿ ಮೆಡಿಕೋ ಲೀಗಲ್ ಕನ್ಸಲ್ಟೆಂಟ್ಸ್ ನಿಟ್ಟಿನಲ್ಲಿ ವೈದ್ಯರಿಗೆ ಕಾನೂನಿನ ಸಹಾಯವನ್ನ ಕೊಡ್ಬೇಕು. ಯಾಕೆಂದ್ರೆ ವೈದ್ಯರ ಮೇಲೆ ಅಟ್ಯಾಕ್ ಆಗುವಂತ ಸಂದರ್ಭ. ಸೊ ಆ ನಿಟ್ಟಿನಲ್ಲಿ ಪೇಷಂಟ್ ರಿಲೇಟಿವ್ಸ್ ಎಮರ್ಜೆನ್ಸಿ ಟೈಮ್ ಅಲ್ಲಿ ಅವ್ರನ್ನ ಅಟ್ಯಾಕ್ ಮಾಡ್ತಾ ಇದ್ರು. ಸೊ ಈ ನಿಟ್ಟಿನಲ್ಲಿ ಅವ್ರಿಗೆ ಕಾನೂನಿನ ರಕ್ಷಣೆಯನ್ನ ಕೊಡ್ಬೇಕು, ಕಾನೂನಿನ ತಿಳುವಳಿಕೆ ಕೊಡ್ಬೇಕು, ಕಾನೂನು ಭಯವನ್ನ ಹುಟ್ಟಿಸಬಾರದು. ಸೊ ಈ ನಿಟ್ಟಿನಲ್ಲಿ ಅವ್ರಿಗೆ ಭಯದಿಂದ ಏನು ನಿರ್ಭೀತಿಯಿಂದ ಒಂದು ವೈದ್ಯಕೀಯ ಸೇವೆಯನ್ನ ಮಾಡ್ಲಿ ಅನ್ನೋ ನಿಟ್ಟಿನಲ್ಲಿ ಅವ್ರಿಗೆ ಕಾನೂನಿನ ಬಲವನ್ನ ತುಂಬುತ್ತಾ ನಾವು ಒಂದು ಅವ್ರಿಗೆ ಒಂದು ಸಪೋರ್ಟ್ ಅನ್ನ, ಒಂದು ಲಿಟಿಗೇಷನ್ ಸಪೋರ್ಟ್ ಇರ್ಬೋದು, ಒಂದು ಲೀಗಲ್ ಏಡ್ ಸಪೋರ್ಟ್ ಇರ್ಬೋದು, ಅವ್ರಿಗೆ ನಾವು ಕೊಡ್ತಾ ಬಂದಿದ್ದೀವಿ. ಏನು ಪ್ರಸಿದ್ಧ ವೈದ್ಯರು ಸಹ ನಮ್ಮಲ್ಲಿ ಇದ್ದಾರೆ. ತದನಂತರ ಈ ಕಾನೂನಿನ ಜಾಗೃತಿಯನ್ನ ಏನು ಸಮಾಜದ ತಳ ಸಮುದಾಯ ನಿಟ್ಟಿನಲ್ಲಿ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ನಾವು ಅವ್ರಿಗೆ ತಿಳಿಸ್ಬೇಕು ಅಂತ ಹೇಳಿ ಯೋಚನೆ ಮಾಡಿದಾಗ ನಮ್ಗೆ ಉಳಿದಿತ್ತು ಟೀಚರ್ಸ್ಗಳು. ಯಾಕೆಂದ್ರೆ ಪ್ರಾಧ್ಯಾಪಕರು ತುಂಬಾ ಇಂಪಾರ್ಟೆಂಟ್ ಆಗಿ ಒಂದು ವ್ಯಕ್ತಿಯ ಅಥವಾ ವಿದ್ಯಾರ್ಥಿಯ ಭವಿಷ್ಯವನ್ನ ರೂಪಿಸ್ತಾರೆ. ಸೊ ಈ ನಿಟ್ಟಿನಲ್ಲಿ ನಾವು ಟೀಚರ್ಸ್ಗೆ ಯಾಕೆ ಕಾನೂನನ್ನ ತಿಳಿಸ್ಕೊಡ್ಬಾರದು? ಟೀಚರ್ಸ್ಗೆ ನಾವು ಕಾನೂನು ತಿಳಿಸ್ಕೊಟ್ರೆ ಅವರು ತಮ್ಮ ವಿದ್ಯಾರ್ಥಿಗಳಿಗೆ ಕಾನೂನಿನ ಅರಿವನ್ನ ತಿಳಿಸ್ಕೊಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಒಂದು ಟೀಚರ್ಸ್ಗೆ ಅಂತಾನೆ ಒಂದು ಕಾರ್ಯಕ್ರಮ ಮಾಡಿದ್ವಿ, ವೆಬಿನಾರ್ ಮಾಡಿದ್ವಿ. ಪ್ರತಿ ವರ್ಷ ಸಹ ನಾವು ಈ ವಕೀಲರ ಏನು ವೆಕೇಶನ್ ಬರುತ್ತೆ ಆ ಟೈಮ್ ನಲ್ಲಿ ನಾವು ಈ ಒಂದು ಬೇಸಿಕ್ ಲೀಗಲ್ ಕೋರ್ಸ್ ಅನ್ನ ನಾವು ಫೌಂಡೇಶನ್ ಆಫ್ ಲಾ ಅಥವಾ ಬೇಸಿಕ್ಸ್ ಆಫ್ ಲಾ ನಿಟ್ಟಿನಲ್ಲಿ ಒಂದು ಪ್ರೈಮರಿಯಾಗಿ ಪ್ರತಿಯೊಬ್ಬ ತಿಳ್ಕೊಬೇಕಾಗಿರುವಂತಹ ಒಂದು ಕಾನೂನಿನ ವಿಷಯಗಳ ಒಂದು ಕಾರ್ಯಾಗಾರವನ್ನ ನಾವು ಮಾಡ್ಕೊಂಡ್ ಬರ್ತಾ ಇದೀವಿ. ಸೊ ಈ ನಿಟ್ಟಿನಲ್ಲಿ ಬೇಸಿಕ್ ಲೀಗಲ್ ಪ್ರೋಗ್ರಾಮ್ ಅಂತ ಹೇಳಿ ನಾವು ಪ್ರತಿ ಕೋರ್ಟಿನ ವೆಕೇಶನ್ ಟೈಮ್ ನಲ್ಲಿ ಮಾಡ್ಕೊಂಡ್ ಬಂದು ಸಾಕಷ್ಟು ಜನ ಸಮುದಾಯವನ್ನ ನಾವು ತಲುಪಿದೀವಿ. ಸೊ ಈ ನಿಟ್ಟಿನಲ್ಲಿ ಟೀಚರ್ಸ್ ಕಮ್ಯುನಿಟಿ ಇರ್ಬೋದು, ವುಮೆನ್ ಫ್ರೆಟರ್ನಿಟಿ, ಸೊ ಮಹಿಳೆಯರ ಮೇಲೆ ಆಗ್ತಾ ಇರುವಂತ ಅತ್ಯಾಚಾರ ಇರ್ಬೋದು, ಮಹಿಳೆಯರ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯ ಇರ್ಬೋದು, ಮಹಿಳೆ ಅನುಭವಿಸ್ತಾ ಇರುವಂತಹ ಕಿರುಕುಳ ಇರ್ಬೋದು, ಕೌಟುಂಬಿಕ ದೌರ್ಜನ್ಯ ಇರ್ಬೋದು, ಈ ನಿಟ್ಟಿನಲ್ಲಿ ಸಹ ನಾವು ಮಹಿಳೆಯರನ್ನ ಎಂಪವರ್ ಮಾಡ್ಲಿಕ್ಕೆ ಈ ಒಂದು ನಿಟ್ಟಿನಲ್ಲಿ ನಾವು ಅವ್ರಿಗೆ ಒಂದು ಕಾರ್ಯಾಗಾರವನ್ನ ನಾವು ಮಾಡಿದ್ವಿ. ಸೊ ಈ ನಿಟ್ಟಿನಲ್ಲಿ ಬಂಜಾರ ಅಕಾಡೆಮಿ ಅಂತ ಹೇಳಿ ಕೌನ್ಸಿಲಿಂಗ್ ಒಂದು ಸೆಂಟರ್, ಬೆಂಗಳೂರಿನ ಪ್ರಸಿದ್ಧವಾದಂತಹ ಕೌನ್ಸಿಲಿಂಗ್ ಸೆಂಟರ್ ನಲ್ಲಿ ಸೈಕೋಥೆರಪಿಸ್ಟ್ ಗಳನ್ನ, ಸೈಕಾಲಜಿಸ್ಟ್ ಗಳನ್ನ, ನುರಿತ ಸೈಕಾಲಜಿಸ್ಟ್ ಅನ್ನ ನಾವು ಕರೆಸಿ ಅವ್ರ ಕಡೆಯಿಂದ ಕುಟುಂಬದಲ್ಲಿ ಇರುವಂತ ಸಂದರ್ಭದಲ್ಲಿ ಹೇಗೆ ನಾವು ಏನು ಹ್ಯೂಮನ್ ಡೈನಮಿಕ್ಸ್ ಅಂತ ನಾವು ಕರಿತೀವಿ, ಆ ಹ್ಯೂಮನ್ ಡೈನಮಿಕ್ಸ್ ನಿಟ್ಟಿನಲ್ಲಿ ಹೇಗೆ ವ್ಯವಹರಿಸಬೇಕಾಗ್ತದೆ, ಅತ್ತೆ ಸೊಸೆ ನಡುವೆ ಹೇಗೆ ಬಾಂಧವ್ಯವನ್ನ ಒಂದು ಒಳ್ಳೆ ರೀತಿಯಲ್ಲಿ ಸೃಷ್ಟಿಸ್ಕೋಬೇಕಾಗ್ತದೆ, ಸೊ ಹೇಗೆ ಈ ಡೊಮೆಸ್ಟಿಕ್ ವೈಲೆನ್ಸ್ ಅನ್ನ ತಡೆಗಟ್ಟೋದು ಹೇಗೆ, ಒಬ್ಬ ಆಲ್ಕೋಹಾಲಿಕ್ ಹಸ್ಬೆಂಡ್ ಅನ್ನ ಹೆಂಗೆ ಕಂಟ್ರೋಲ್ ಮಾಡೋದು ಹೇಗೆ, ಆ ವ್ಯಕ್ತಿಯನ್ನ ಸರಿ ದಾರಿಗೆ ತರೋದು ಹೇಗೆ, ಸೊ ಹೇಗೆ ಕಮ್ಯುನಿಕೇಶನ್ ಅಲ್ಲಿ ಮಾತಾಡ್ಬೇಕಾಗ್ತದೆ. ಸೊ ಈ ನಿಟ್ಟಿನಲ್ಲಿ ಏನು ಆ ಬಂಜಾರ ಅಕಾಡೆಮಿಯಿಂದ ನುರಿತ ಸೈಕೋಥೆರಪಿಸ್ಟ್ ಗಳನ್ನ, ನಾವು ಸೈಕಾಲಜಿಸ್ಟ್ ಅನ್ನ ಕರೆಸಿದೀವಿ. ಸೊ ಇದರ ನಡುವೆನೆ ನಾವು ಸಿವಿಲ್ ನ್ಯಾಯಾಧೀಶರ ತರಗತಿಗಳನ್ನು ಸಹ ಮಾಡ್ಕೊಂಡ್ಬಂದು ಈ ಬಾರಿ ಏನು ಕರ್ನಾಟಕ ಉಚ್ಚ ನ್ಯಾಯಾಲಯದ ಒಂದು ಅಧಿಸೂಚನೆಯ ನಿಟ್ಟಿನಲ್ಲಿ ಸಿವಿಲ್ ನ್ಯಾಯಾಧೀಶರ ನೇಮಕಾತಿ ಹೊರಬಂದಂತ ಸಂದರ್ಭದಲ್ಲಿ ಹೌದು, ನಾವು ವಕೀಲರಿಗೆ, ಕಿರಿಯ ವಕೀಲರಿಗೆ ಒಂದು ಸಿವಿಲ್ ನ್ಯಾಯಾಧೀಶರ ತರಗತಿಗಳನ್ನ ಮಾಡ್ಕೊಡ್ಬೇಕು, ಅವ್ರಿಗೆ ಅನುಕೂಲ ಮಾಡ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಈ ಒಂದು ಸಿವಿಲ್ ನ್ಯಾಯಾಧೀಶರ ತರಬೇತಿ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೀವಿ. ಸೊ ಇದು 7ನೇ ಬ್ಯಾಚ್ ಆಗಿರುತ್ತೆ, 7th ಬ್ಯಾಚ್ ಆಗಿರುತ್ತೆ ಇದು. ಸೊ ಈ ಮುಂಚೆ ಸಾಕಷ್ಟು ನಮ್ಮಲ್ಲಿ ಏನು ಕಾರ್ಯಾಗಾರದಲ್ಲಿ ಭಾಗವಹಿಸಿ ತರಗತಿಗಳಲ್ಲಿ ಭಾಗವಹಿಸಿರುವಂತವ್ರು ಸಿವಿಲ್ ನ್ಯಾಯಾಧೀಶರಾಗಿ ಪ್ರಸ್ತುತವಾಗಿ ಕರ್ನಾಟಕದ ಸಾಕಷ್ಟು ಜಿಲ್ಲೆಗಳಲ್ಲಿ ಸಿವಿಲ್ ನ್ಯಾಯಾಧೀಶರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾರೆ. ಅದು ನಮ್ಮ ಹೆಗ್ಗಳಿಕೆ. ಸೊ ಈ ನಿಟ್ಟಿನಲ್ಲಿ ಅವರ ಎಷ್ಟೋ ಸಂದರ್ಭದಲ್ಲಿ ನಾವು ಉಚಿತ ತರಗತಿಗಳನ್ನು ಸಹ ನಾವು ಮಾಡ್ಕೊಟ್ಟಿದೀವಿ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಪ್ರಸ್ತುತ ಒಂದು ದಿನದಲ್ಲಿ ವಿಶೇಷವಾಗಿ ನಾವು ನ್ಯಾಯ, ಏಕೆಂತಂದ್ರೆ ನೋಡಿ, ಬಚ್ಚಿಟ್ಟ ಜ್ಞಾನ ಕೊಳೆಯುತ್ತದೆ, ಬಿಚ್ಚಿಟ್ಟ ಜ್ಞಾನ ಹೊಳೆಯುತ್ತದೆ. ಸೊ ಈ ನಿಟ್ಟಿನಲ್ಲಿ ವಿಶ್ರಾಂತಿಯನ್ನ ಪಡ್ಕೊಂತಾ ಇರುವಂತಹ ಗೌರವಾನ್ವಿತ ಏನು ಜಿಲ್ಲಾ ನ್ಯಾಯಾಧೀಶರು ಅವ್ರ ಕಡೆಯಿಂದ ಏನಾದ್ರೂ ಈ ಕಿರಿಯ ವಕೀಲರುಗಡೆ ಒಂದು ಮಾರ್ಗದರ್ಶನವನ್ನ, ಒಂದು ಸಲಹೆಗಳನ್ನ, ಸೂಕ್ತ ಸಲಹೆಗಳನ್ನ, ತಮ್ಮ ಅಭಿಪ್ರಾಯಗಳನ್ನ ಅವ್ರಿಗೆ ಕೊಡ್ಸೋದಾದ್ರೆ ಅದರಿಂದ ಅವರು ಪ್ರೇರಣೆಯನ್ನ ಪಡ್ಕೋತಾರೆ, ಮೋಟಿವೇಶನ್ ಆಗ್ತದೆ ಅನ್ನೋ ಒಂದು ಈ ನಿಟ್ಟಿನಲ್ಲಿ ಸೊ ನಾವು ಈ ಹಿಂದಿನ ಕಾರ್ಯಕ್ರಮವನ್ನ ಗೌರವಾನ್ವಿತ
ವಿಶ್ರಾಂತ ಜಿಲ್ಲಾ ನ್ಯಾಯಾಧೀಶರು ಹಾಗೂ ಹೆಸರಾಂತ ಕಾನೂನು ಪ್ರಾಧ್ಯಾಪಕರು ಹಾಗೂ ಹೆಸರಾಂತ ಖ್ಯಾತ ವಕೀಲರು ಅವ್ರನ್ನೆಲ್ಲರನ್ನು ಸೇರಿಸ್ಕೊಂಡು ಅವ್ರಿಗೆಲ್ಲರಿಗೂ ನಾವು ಆಹ್ವಾನವನ್ನ ನೀಡಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಅವ್ರನ್ನ ಬರಮಾಡ್ಕೊಂಡಿದ್ದೀವಿ. ಸೊ ಈ ನಿಟ್ಟಿನಲ್ಲಿ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ವಿಶ್ರಾಂತ ಜಿಲ್ಲಾ ನ್ಯಾಯಾಧೀಶರು ಬಂದಿರ್ತಾರೆ. ಸೊ ಈ ನಿಟ್ಟಿನಲ್ಲಿ ಪ್ರಮುಖವಾಗಿ ನಾನು ಏನು ಯಾರ್ಯಾರು ಈ ಒಂದು ಕಾರ್ಯಕ್ರಮಕ್ಕೆ ಘನ ಉಪಸ್ಥಿತಿಯನ್ನ ನೀಡಿರ್ತಾರೆ ಅಂತ ಅವ್ರ ಬಗ್ಗೆ ತಮ್ಗೆ ಹೇಳ್ತೀನಿ. ಶ್ರೀ ಆಂಟಿನ್ ಅಂತ ಹೇಳಿ ವಿಶ್ರಾಂತ ಜಿಲ್ಲಾ ಸತ್ರ ನ್ಯಾಯಾಧೀಶರು, ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಒಪ್ಕೊಂಡಿರ್ತಾರೆ. ಸೊ ಈಶ್ವರ್ ಜಂಟ್ಲಿ ಅಂತ ಹೇಳಿ ಅವರು ಸಹ ವಿಶ್ರಾಂತ ಜಿಲ್ಲಾ ನ್ಯಾಯಾಧೀಶರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ಒಂದು ಅನಿಸಿಕೆಯನ್ನ, ತಮ್ಮ ಅಭಿಪ್ರಾಯವನ್ನ, ಶುಭಾಶಯಗಳನ್ನ ತಿಳಿಸ್ಲಿಕ್ಕೆ ಒಪ್ಕೊಂಡಿರ್ತಾರೆ. ಶ್ರೀ ಭೀಮ್ರಾವ್ ಜಿನರಾಲ್ಕರ್, ಇವರು ಸಹ ವಿಶ್ರಾಂತ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರಾಗಿರ್ತಾರೆ. ಸೊ ಇವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕೆಲವೊಂದು ಮಾತುಗಳನ್ನ ತಿಳಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕೇಳ್ಕೊಂಡಾಗ ಆಯ್ತು ನಾನು ಹೇಳ್ತೀನಿ, ಸೊ ಶುಭಾಶಯಗಳನ್ನ ಕಿರಿಯ ವಕೀಲರಿಗೆ ನಾನು ತಿಳಿಸ್ತೀನಿ ಅಂತ ಹೇಳಿರ್ತಾರೆ. ಸೊ ಡಾಕ್ಟರ್ ಬಸವರಾಜ್ ಹನಸಿ ಅಂತ ಹೇಳಿ, ಇವರು ಪ್ರಾಂಶುಪಾಲರು, ಕಾನೂನು ಮಹಾವಿದ್ಯಾಲಯ ಕೊಪ್ಪಳ ಜಿಲ್ಲೆ. ಸೊ ಇವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ಶ್ರೀ ಪ್ರಾಣೇಶ್ ಅವರು ನಿವೃತ್ತ ಉಪನಿರ್ದೇಶಕರು, ಖಜಾನೆ ಇಲಾಖೆ, ಕರ್ನಾಟಕ ಸರ್ಕಾರ. ಸೊ ಇವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ಸೊ ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಡಾಕ್ಟರ್ ಗೋಪಿ ರಂಗನಾಥ್ ಅಂತ ಹೇಳಿ ಕಾನೂನು ಪ್ರಾಧ್ಯಾಪಕರು, ಕ್ರೈಸ್ಟ್ ಮಹಾವಿದ್ಯಾಲಯ ಕಾನೂನು ಕಾಲೇಜು ಬೆಂಗಳೂರು. ಇವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತಮ್ಮ ಒಂದು ರಿಮಾರ್ಕ್ಸ್ ಅನ್ನ, ಒಂದು ಇನ್ಪುಟ್ಸ್ ಅನ್ನ ನಿಟ್ಟಿನಲ್ಲಿ ಏನು ಅಭ್ಯರ್ಥಿಗಳಿರ್ತಾರೆ, ಸಿವಿಲ್ ನ್ಯಾಯಾಧೀಶರ ಆಕಾಂಕ್ಷಿಗಳಿರ್ತಾರೆ, ಅವ್ರಿಗೆ ಒಂದು ನನ್ನ ಕಡೆಯಿಂದ ಏನಾದ್ರು ಒಂದು ವಿಶಸ್ ಅನ್ನು ನಾನು ಕೊಡ್ತೀನಿ ಅಂತ ಹೇಳಿ ಸಹ ಬಂದಿದ್ದಾರೆ. ಸೊ ಕೊನೆಯ ಏನು ಮಿಟ್ಟಲ್ ಕೋಡ್ ಅಂತ ಹೇಳಿ ಕರ್ನಾಟಕ ಪರಿಷತ್ತು, ವಕೀಲರ ಪರಿಷತ್ತು ಅಧ್ಯಕ್ಷರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ಅವ್ರಿಗೂ ಸಹ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇನ್ನೊಬ್ರು ಸಹ ಅವರು ಸಹ ಮಿಟ್ಟಲ್ ಕೋಡ್ ಅಂತ ಹೇಳಿ ಅವರು ಸಹ ವಿಶ್ರಾಂತ ಜಿಲ್ಲಾ ನ್ಯಾಯಾಧೀಶರು ಸಹ ಬಂದಿರ್ತಾರೆ. ಸೊ ಈ ಎಲ್ಲಾ ಕಾರ್ಯಕ್ರಮಕ್ಕೂ ಕಾರಣರಾಗಿರುವಂತವ್ರು ಡಾಕ್ಟರ್ ಬಾಬಾ ಸಾಹೇಬ್ ಜಿನಾರ್ಕರ್ ಅವರು. ಈ ಒಂದು ಏನು ಸಿವಿಲ್ ನ್ಯಾಯಾಧೀಶರ ಏನು ತರಬೇತಿ ಕಾರ್ಯಾಗಾರದ ನೇತೃತ್ವವನ್ನು ವಹಿಸ್ಕೊಂಡಿರುವಂತವ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಜಿನಾರ್ಕರ್ ಅವರು. ಸೊ ಇವರು ಸಹ ವಿಶ್ರಾಂತ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರು ಮತ್ತು ಕಾನೂನು ಸಲಹೆಗಾರರು, ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಬೆಂಗಳೂರು. ಸೊ ಇಲ್ದಲ್ಲೇ ಇದ್ರೆ ಈ ಒಂದು ಕಾರ್ಯಕ್ರಮ ಜರುಗ್ತಾ ಇರಲಿಲ್ಲ. ಸೊ ಇವರ ಒಂದು ಉಪಸ್ಥಿತಿ ಮತ್ತು ಇವರ ಒಂದು ಮಾರ್ಗದರ್ಶನ ಮತ್ತು ಇವರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಾಗಾರ 4 ತಿಂಗಳು ಜರುಗಲಿದ್ದು, ಸೊ ಇಂದು ಪ್ರಾರಂಭದ ಒಂದು ದಿನ ಅಂತಾನೂ ಹೇಳ್ಬೋದು. ಸೊ ಇಂದು ಉದ್ಘಾಟನೆ ಆಗ್ತದೆ. ಸೊ ಇದು ಇಂದು ಉದ್ಘಾಟನೆ ಆಗಿ ಪ್ರತಿ ಭಾನುವಾರ ಬೆಳಗ್ಗೆ 10:30ಯಿಂದ 2:30ವರೆಗೂ ಈ ಒಂದು ತರಗತಿಗಳು ನಡೆಯುತ್ತವೆ. ಈ ಒಂದು ತರಗತಿಗಳಲ್ಲಿ ವಿಶೇಷವಾಗಿ ವಿಶ್ರಾಂತ ಜಿಲ್ಲಾ ನ್ಯಾಯಾಧೀಶರು ಬಂದು ತಮ್ಮ ಸೇವಾವಧಿಯಲ್ಲಿ ಏನು ಅರಿತುಕೊಂಡಂತಹ ಕಾನೂನಿನ ಜ್ಞಾನವನ್ನ ಶೇರ್ ಮಾಡ್ಕೊತಾರೆ, ವಿದ್ಯಾರ್ಥಿಗಳಲ್ಲಿ ಶೇರ್ ಮಾಡ್ಕೊಂತಾರೆ, ತಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಂತಾರೆ. ಸೊ ಈ ನಿಟ್ಟಿನಲ್ಲಿ ಅವ್ರಿಗೆ ಹೆಚ್ಚಿನ ಒಂದು ಎಕ್ಸ್ಪೋಜರ್ ಸಿಗುತ್ತೆ, ಹೆಚ್ಚಿನ ಒಂದು ಅವ್ರಿಗೆ ಒಂದು ಸಬ್ಜೆಕ್ಟಿನ ಒಂದು ಟಾಪಿಕ್ಸಿನ ಮನವರಿಕೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಜನ ವಿಶ್ರಾಂತ ಜಿಲ್ಲಾ ನ್ಯಾಯಾಧೀಶರು ನಾನು ಬಂದು ನಾನು ತರಗತಿಯನ್ನ ಮಾಡ್ಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡಿರ್ತಾರೆ. ಸೊ ಅವರೆಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮತ್ತು ಈ ಒಂದು ಕಾರ್ಯಕ್ರಮ ಏನಿರ್ತದೆ, ಸೊ ಈ ಕಾರ್ಯಕ್ರಮ ಜೊತೆಯಲ್ಲೇ ನಾವು ವಕೀಲ ವೃತ್ತಿ ಕೌಶಲ್ಯ ತರಬೇತಿ ಕಾರ್ಯಕ್ರಮಗಳನ್ನು ಸಹ ನಾವು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ. ಸೊ ಹಾಗಾಗಿ ಇದು ಕೇವಲ ಸಿವಿಲ್ ನ್ಯಾಯಾಧೀಶರ ತರಬೇತಿ ಕಾರ್ಯಕ್ರಮ ಆಗಿರೋದಿಲ್ಲ, ಇದು ಓವರ್ ಆಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಟ್ರೈನಿಂಗ್ ಪ್ರೋಗ್ರಾಮ್ ಆಗಿರುತ್ತೆ ಫಾರ್ ಅಡ್ವೊಕೇಟ್ಸ್. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಏನು ವಕೀಲರು ಈ ಒಂದು ಕಾರ್ಯಕ್ರಮದ ಒಂದು ಸದುಪಯೋಗವನ್ನು ಪಡ್ಕೋಬೇಕಾಗ್ತದೆ. ಸೊ ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ 2 ರೀತಿಯಲ್ಲಿ ಜರುಗ್ತದೆ. ಒಂದು ಆನ್ಲೈನ್ ಆಗಿ ಜರುಗ್ತದೆ, ಇನ್ನೊಂದು ಆಫ್ಲೈನ್ ಆಗೂ ಜರುಗ್ತದೆ. ಆಫ್ಲೈನ್ ಮಂತ್ಲಿ ಒನ್ಸ್ ಅಥವಾ ಟ್ವೈಸ್ ಇದು ಆಫ್ಲೈನ್ ಅಲ್ಲಿ ಕಾರ್ಯಕ್ರಮ ನಡೀತದೆ. ಬೆಂಗಳೂರಿನಲ್ಲಿ ಲೊಕೇಶನ್ ಅನ್ನು ನಾವು ತಿಳಿಸ್ತೀವಿ, ಅಲ್ಲಿ ತಾವು ಬಂದ್ರೆ ಅಲ್ಲಿ ಆಫ್ಲೈನ್ ಅಲ್ಲಿ ಕ್ಲಾಸಸ್ ನಡೀತದೆ. ಸೊ ಅಪಾರ್ಟ್ ಫ್ರಮ್ ದಟ್
ಆನ್ಲೈನ್ ಅಲ್ಲಿ ಸಹ ಈ ಕಾರ್ಯಕ್ರಮ ನಡೀತಾ ಇರ್ತದೆ. ಪ್ರತಿ ಭಾನುವಾರ ಇರ್ತದೆ, ಮತ್ತು 2ನೇ ಶನಿವಾರ ಮತ್ತು 4ನೇ ಶನಿವಾರ. ಸೊ ಸಮಯ ಏನಾದ್ರೂ ಸಿಕ್ಕಿದ್ರೆ ಎಕ್ಸ್ಟ್ರಾ ಕ್ಲಾಸ್ಗಳನ್ನು ಸಹ ಮಾಡಿಕೊಡ್ಲಾಗ್ತದೆ. ಸೊ ಈ ನಿಟ್ಟಿನಲ್ಲಿ ಇದೇ ಮೊದಲನೇ ಬಾರಿಗೆ ವಿಶ್ರಾಂತ ಜಿಲ್ಲಾ ನ್ಯಾಯಾಧೀಶರ ಇನ್ನು ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನ ನಾವು ವಿಧಿ ಪ್ರಜ್ಞಾ ಕರ್ನಾಟಕ ಕಾನೂನು ಸ್ವಯಂ ಸೇವಾ ಸಂಸ್ಥೆಯ ವತಿಯಿಂದ ನಾವು ಮಾಡ್ತಾ ಇದ್ದು, ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಎಲ್ಲರೂ ಸಹ ವಕೀಲರು ಬಂದಿರ್ತಾರೆ. ಸೊ ಎಲ್ಲ ವಿಶ್ರಾಂತ ಜಿಲ್ಲಾ ನ್ಯಾಯಾಧೀಶರು ಬಂದಿರ್ತಾರೆ, ಕಾನೂನು ಪ್ರಾಧ್ಯಾಪಕರು ಬಂದಿರ್ತಾರೆ. ಸೊ ಹಾಗೂ ಚಿಂತಕರು, ಕಾನೂನು ಏನು ಸಿವಿಲ್ ನ್ಯಾಯಾಧೀಶರ ಆಕಾಂಕ್ಷಿಗಳಿರ್ತಾರೆ. ಸೊ ಹಾಗಾಗಿ ಎಲ್ರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಬರ್ಮಾಡ್ಕೊಳ್ತಾ ಸೊ ಈ ಕಾರ್ಯಕ್ರಮವನ್ನ ನಾವು ಶುರು ಮಾಡೋಣ. ಮೊದಲನೇದಾಗಿ ನಾನು ವೆಂಕಟೇಶ್ ವಾರ್ಷೆ. ಸೊ ಇವರು ವಿಶ್ರಾಂತ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರಾಗಿರ್ತಾರೆ. ಸೊ ಇವರು ಕಾರ್ಯಕ್ರಮದ ಉದ್ಘಾಟನಾ ಭಾಷಣವನ್ನ ಮಾಡಲಿದ್ದಾರೆ. ಇವರು ನಮ್ಗೆ ಕಿರಿಯ ವಕೀಲರಿಗೆ ಈ ವೃತ್ತಿಯ ಈ ಏನು ನ್ಯಾಯಾಧೀಶರ ವೃತ್ತಿ ಅನ್ನೋದು ತಪ್ಪಾಗುತ್ತೆ. ಸೊ ಅದು ಒಂದು ಸೇವೆ ಆಗ್ಬೋದು, ಸೇವೆ ಅಂತ ನಾವು ಹೇಳ್ಬೋದು. ಸೊ ಈ ನಿಟ್ಟಿನಲ್ಲಿ ಈ ಒಂದು ನ್ಯಾಯಾಧೀಶರ ಸೇವೆಯ ಬಗ್ಗೆ ಅವರು ತಮ್ಗೆ ಮಾಹಿತಿಯನ್ನ ಕೊಡ್ಲಿದ್ದಾರೆ. ಸೊ ಅವ್ರನ್ನ ನಾವು ಬರ್ಮಾಡ್ಕೊಳ್ಳೋಣ. ಸೊ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಜೂಮ್ ಆನ್ಲೈನ್ ಮೀಟಿಂಗಿನಲ್ಲಿ ಬಂದಂತ ನನ್ನ ಹಿರಿಯ ನ್ಯಾಯಾಧೀಶರಾದ ಮೆಟ್ಲಕೋಟ್ ಸಾಹೇಬರಿಗೆ ನಮಸ್ಕಾರ. ಮೆಟ್ಲಕೋಟ್ ಸಾಹೇಬ್ರೆ, ಬುದ್ಧಿಕಲ್ಕರ್ ಸಾಹೇಬ್ರೆ, ಆಂಟಿನ್ ಸಾಹೇಬ್ರೆ, ಜಂತ್ಲಿ ಸಾಹೇಬ್ರೆ, ಇಲ್ಲಿ ಭಾಗವಹಿಸಿದ ಹಿರಿಯರಿಗೆ ಎಲ್ಲರ ಹೆಸರು ತೆಗೆದುಕೊಳ್ಳಲು ಆಗೋದಿಲ್ಲ. ಮೊದಲನೇದಾಗಿ ಈ ಆನ್ಲೈನ್ ಜೂಮ್ ಮೀಟಿಂಗ್ ಅನ್ನು ಅರೇಂಜ್ ಮಾಡಿದ್ದು ಜಿನರಾಲ್ಕರ್ ಸಾಹೇಬರಿಗೆ ಮತ್ತು ಪುರುಷೋತ್ತಮ್ ವಕೀಲರಿಗೆ ಧನ್ಯವಾದಗಳು. ಈ ಒಂದು ಪ್ರೋಗ್ರಾಮ್ ಈ ನಮ್ಮ ಕರ್ನಾಟಕದಲ್ಲಿ ಈ ಐತಿಹಾಸಿಕ ಆಗಿದೆ. ಇದೇ ರೀತಿ ಮುಂದೆಯೂ ಸಹ ಇದೇ ರೀತಿ ಮಾಡಿದ್ರೆ ನ್ಯಾಯದಾನದ ಬಗ್ಗೆ ಎಲ್ಲರಿಗೂ ಅರಿವಾಗುತ್ತದೆ ಮತ್ತು ಮೋಟಿವೇಶನ್ ಮಾಡಿದಂಗೆ ಆಗುತ್ತದೆ. ಈಗ ಈ ನ್ಯಾಯಾಧೀಶರಾಗಬೇಕಾದ್ರೆ, ಸಿವಿಲ್ ಜಡ್ಜ್ ಆಗಬೇಕಾದ್ರೆ ಬಹಳಷ್ಟು ಕಾಂಪಿಟೇಷನ್ ಇದೆ. ಮುಂಚೆ ಈ ಒಂದು ಕಾಂಪಿಟೇಷನ್ ಇರಲಿಲ್ಲ. ಯಾಕಂದ್ರೆ ಬಹಳಷ್ಟು ಜನರು ನ್ಯಾಯಾಧೀಶರಾಗಲು ಇಷ್ಟಪಡ್ತಿರ್ಲಿಲ್ಲ. ಮೊದಲನೇ ಕಾರಣ ಸಂಬಳ ಕಡಿಮೆ ಇತ್ತು. ಎರಡನೇದ್ದು ಸ್ವತಂತ್ರವಾಗಿ ಎಲ್ಲಿ ಭಾಗವಹಿಸ್ತಾ ಇರಲಿಲ್ಲ. ಈಗ FNJP ಬಂದ ನಂತರ ಮೊದಲನೇ ಪೇ ಕಮಿಷನ್ ಪ್ರಕಾರ ನಮಗೆ ಜಾಯ್ನಿಂಗ್ ನಲ್ಲಿಯೇ ಬೇಸಿಕ್ ನಮಗೆ IAS ಆಫೀಸರ್ಸ್ ಎಷ್ಟು ಸಂಬಳ ಕೊಡ್ತಾರೋ ಅಷ್ಟು ಸಂಬಳ ಬಂದದ್ರಿಂದ ಈಗ ಸಿವಿಲ್ ಜಡ್ಜ್ ಆಗ್ಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಮುಂಚೆ ಬೆಳಗಾವಿ, ಧಾರವಾಡ, ಗುಲ್ಬರ್ಗ, ಬಿಜಾಪುರ ಜಿಲ್ಲಾದಷ್ಟೇ ವಕೀಲರು ನ್ಯಾಯಾಧೀಶರಾಗಲು ಪ್ರಯತ್ನ ಪಡ್ತಾ ಇದ್ರು. ಈಗ ಸಂಬಳ ಹೆಚ್ಚಾಗಿದ್ದರಿಂದ ಮತ್ತು ವರ್ಕ್ಸ್ ಚೆನ್ನಾಗಿ ಬರ್ತಾ ಇದ್ದರಿಂದ ಮತ್ತು ವೆಲ್ ಇಕ್ವಿಪ್ಡ್ ಕ್ವಾರ್ಟರ್ಸು, ನಿಮಗ ಪೆಟ್ರೋಲ್ ಅಲೌನ್ಸು, ಮೆಡಿಕಲ್ ರಿಯಂಬರ್ಸ್ಮೆಂಟ್ ಎಲ್ಲ ಬರ್ತಾ ಇದ್ದರಿಂದ ಈಗ ಹ್ಯಾಂಡ್ಸಮ್ ಸ್ಯಾಲರಿ ಇದ್ದದ್ರಿಂದ ಎಲ್ಲರೂ ಜುಡಿಷಿಯಲ್ ಆಫೀಸರ್ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇತ್ತೀಚಲಾಗಿ ಬೆಂಗಳೂರಿನಲ್ಲಿಯೂ ಸಹ ಬಹಳಷ್ಟು ವಕೀಲರು ಜುಡಿಷಿಯಲ್ ಆಫೀಸರ್ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ದರಿಂದ ಈಗ ಈ ಜುಡಿಷಿಯಲ್ ಆಫೀಸರ್ ಸಿವಿಲ್ ಜಡ್ಜ್ ಆಗ್ಬೇಕಾದ್ರೆ ಕಾಂಪಿಟೇಷನ್ ಬಹಳ ಇದ್ದದ್ರಿಂದ ನಮ್ಮ ಹೈಕೋರ್ಟ್ನವರು ಸಿವಿಲ್ ಜಡ್ಜ್ ಆಗುವಂತ ಆಕಾಂಕ್ಷಿಗಳಲ್ಲಿ ಕಾನೂನಿನ ಜ್ಞಾನ ಅತಿಯಾಗಿ ಇರಬೇಕು ಅನ್ನುವಂಥದ್ದೊಂದು ನಮ್ಮ ಮಾನ್ಯ ಹೈಕೋರ್ಟ್ನವರು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರತಿ ಮೋಟಿವೇಶನ್ ಕಾರ್ಯಕ್ರಮ, ಇಂಥ ಟ್ರೈನಿಂಗು ಮತ್ತು ಕ್ಲಾಸಸ್ ಕೊಟ್ಟಿದ್ರೆ ನಮ್ಮ ವಕೀಲರಿಗೆ ಈ ಕಾಂಪಿಟೇಷನ್ ಮಾಡಲು
ಅನುಕೂಲ ಆಗತ್ತೆ. ಮತ್ತು ಸಾಕಷ್ಟು ಕಾನೂನು ಜ್ಞಾನ ಬಂದ್ರೆ ಅವರು ಸಿವಿಲ್ ಜಡ್ಜ್ ಆಗಲು ಅನುಕೂಲ ಆಗುತ್ತೆ. ಎರಡನೇದ್ದು, ಈ ಟ್ರೈನಿಂಗು ನ್ಯಾಷನಲ್ ಲಾ ಸ್ಕೂಲ್ದವರು ಮೊದಲನೇದು 1993ರಲ್ಲಿ ಒಂದ್ಸಲ ಕೊಟ್ರು. ಆ ಟ್ರೈನಿಂಗ್ ತೆಗೆದುಕೊಂಡೇ ನಾನು ಸಿವಿಲ್ ಜಡ್ಜ್ ಆಗಿದ್ದು. ಈಗ ನಾನು ರಿಟೈರ್ಡ್ ಡಿಸ್ಟ್ರಿಕ್ಟ್ ಜಡ್ಜ್ ಇದ್ದೇನೆ. ಸಿವಿಲ್ ಜಡ್ಜ್ ಆಗ್ಬೇಕಾದ್ರೆ ನಾನು ಮೆಟಲ್ ಕೋರ್ಟ್ ಸಾಹೇಬ್ರ ಕೋರ್ಟ್ ನಲ್ಲಿ ಪ್ರಾಕ್ಟೀಸ್ ಮಾಡಿದ್ದೇನೆ. ಅವ್ರ ಜಡ್ಜ್ಮೆಂಟೇ ನಾನು ಹೆಚ್ಚು ತೆಗೆದುಕೊಂಡು ಅವ್ರ ಆರ್ಡರ್ ಶೀಟ್ ತೆಗೆದುಕೊಂಡೇ ನಾನು ಸಿವಿಲ್ ಜಡ್ಜ್ ಆಗಿದ್ದು. ಮೆಟಲ್ ಕೋರ್ಟ್ ಸಾಹೇಬ್ರು ನಮ್ಮಲ್ಲಿ ಕನ್ನಡದಲ್ಲಿ ಒಂದು ಕನ್ವಿಕ್ಷನ್ ಮಾಡಿದ್ರು ಒಂದು ಕೇಸ್ನಲ್ಲಿ. ಅದು ಹೈಕೋರ್ಟ್ ನಲ್ಲಿಯೂ ಕನ್ಫರ್ಮ್ ಆಯ್ತು. ಒಳ್ಳೆ ಕನ್ನಡ ಜಡ್ಜ್ಮೆಂಟ್ ಬರೆಯೋದಂದ್ರೆ ನಮ್ಮ ಮೆಟಲ್ ಕೋರ್ಟ್ ಸಾಹೇಬ್ರು. ಆದ್ರಿಂದ ನೀವು ಈಗ ಜಡ್ಜ್ ಆಗ್ಬೇಕಂತ ಎಲ್ಲ ಪಾರ್ಟಿಸಿಪೆಂಟ್ಸ್ ಆಕಾಂಕ್ಷಿಗಳು ಮೊದಲು ಆರ್ಡರ್ ಶೀಟ್ ಅನ್ನು ಪೂರ್ತಿ ತೆಗೆದುಕೊಂಡು ಓದ್ಬೇಕು. ನೀವು ಆರ್ಡರ್ ಶೀಟ್ ಓದಿದ್ರೆ 50% ನಿಮಗೆ ಪ್ರಾಕ್ಟೀಸು ಪ್ರೊಸೀಜರು ಎಲ್ಲ ಗೊತ್ತಾಗ್ಬಿಡುತ್ತೆ. ಆ ಜಡ್ಜ್ಮೆಂಟ್ ನಲ್ಲಿ 50% ಆರ್ಡರ್ ಶೀಟ್ ನಲ್ಲಿ ಏನಿರುತ್ತೆ ಅದೇ ಬರುತ್ತೆ. ಆ ಆರ್ಡರ್ ಶೀಟ್ ಅನ್ನು ಎಲ್ಲ ಸಿವಿಲ್ ಜಡ್ಜಸ್ ಆಕಾಂಕ್ಷಿಗಳು ಸಿವಿಲ್ ಮತ್ತು ಕ್ರಿಮಿನಲ್ ಕೇಸ್ಗಳಲ್ಲಿ ಇದ್ದಂತ ಆರ್ಡರ್ ಶೀಟ್ ಗಳನ್ನು ಮೊದಲು ತೆಗೆದುಕೊಳ್ಬೇಕು. ಅದನ್ನು ಸ್ಟೇಜ್ ವೈಸ್ ಓದ್ತಾ ಹೋದ್ರೆ 50% ನಿಮಗೆ ಕಾನೂನು ಜ್ಞಾನ ಬಂದ್ಬಿಡುತ್ತೆ. ಎರಡನೇದ್ದು, ನೀವು ಒಂದ್ಸಲ ಸಿವಿಲ್ ಜಡ್ಜ್ ಆದ್ರೆ ನಿಮಗೆ ರಿಸ್ಟ್ರಿಕ್ಷನ್ಸ್ ಬಹಳ ಇರುತ್ತೆ. ಅದನ್ನ ನೀವು ನಿಮ್ಮ ಸ್ವತಂತ್ರವನ್ನು ಸ್ವಲ್ಪ ತ್ಯಾಗ ಮಾಡ್ಬೇಕಾಗತ್ತೆ. ಅದಕ್ಕೆ ಜಡ್ಜಸ್ ಆದವರು ಸೆಲ್ಫ್ ರಿಸ್ಟ್ರೇನ್ ಮಾಡ್ಕೋಬೇಕು. ನಾವು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಾದ್ರೆ ಪ್ರಯರ್ ಪರ್ಮಿಷನ್ ಇರಬೇಕು. ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಮತ್ತು ಯಾವುದೇ ಒಂದು ಜಡ್ಜ್ಮೆಂಟ್ ಕೊಡಬೇಕಾದ್ರೆ ಆ ಜಡ್ಜ್ಮೆಂಟಿನಲ್ಲಿ ವಕೀಲರೇ ಮಾಸ್ಟ್ರು. ಅವರು ಪೂರ್ತಿ ಫ್ಯಾಕ್ಟ್ಸು ಕೇಸುಗಳನ್ನೆಲ್ಲ ಸ್ಟಡಿ ಮಾಡಿ ತಮ್ಮ ಕೇಸಿಗೆ ಯಾವ್ಯಾವ ಪ್ರಿನ್ಸಿಪಲ್ ಅಪ್ಲಿಕೇಬಲ್ ಆಗುತ್ತೆ ಅವೆಲ್ಲ ಪ್ಲೀಡ್ ಮಾಡಿ ಕೇಸ್ ದಾಖಲು ಮಾಡಿರ್ತಾರೆ. ಅದಕ್ಕೆ ನೀವು ವಕೀಲರಿಗೆ ಬಹಳಷ್ಟು ರೆಸ್ಪೆಕ್ಟ್ ಕೊಡ್ಬೇಕು. ಸೀನಿಯರ್ ಇರ್ಲಿ ಜೂನಿಯರ್ ಇರ್ಲಿ ಯಾರೇ ವಕೀಲರು ಇದ್ರೂ ಅವರಿಗೆ ಸಮಾನತೆ ಅನ್ನುವಂತ ಭಾವನೆ ಇರಬೇಕು. ಹೀಗೆ ಇದು ನನಗೆ ಮೊದಲನೇ ಸಲ ಭಾಷಣ ಇದ್ದಿದ್ರಿಂದ ನಾನು ಅಷ್ಟೊಂದು ಭಾಷಣದಲ್ಲಿ ಪರಿಣಿತನಲ್ಲ. ನಾವು ಆರ್ಗ್ಯುಮೆಂಟ್ಸ್ ಕೇಳಿ ಪ್ಲೀಡಿಂಗ್ಸ್ ನೋಡಿ ವಕೀಲರ ಹಾಜರು ಮಾಡಿದಂತ ದಾಖಲೆಗಳನ್ನು ನೋಡಿ ಜಡ್ಜ್ಮೆಂಟ್ ಬರೆಯೋದು ನಾವು ಹೆಚ್ಚು ಪರಿಣಿತರಾಗಿರ್ತೇವೆ. ಆದ್ರೆ ಭಾಷಣದಲ್ಲಿ ನಮಗೆ ಸ್ವಲ್ಪ ಇದು ನಾವು ಹ್ಯಾಂಡಿಕ್ಯಾಪ್ಟ್ ಇದ್ದಂಗೆ ಜಡ್ಜಸ್ ಅಂದ್ರೆ, ಎಸ್ಪೆಷಲಿ ನಂದು. ನಾನು ಇದೇ ಫಸ್ಟ್ ಟೈಮ್ ಭಾಷಣ ಮಾಡ್ತಾ ಇರೋದು. ಅದಕ್ಕೆ ದಯಮಾಡಿ ಯಾವುದೇ ತಪ್ಪು ಆಗಿದ್ರೆ ಅಥವಾ ಏನೇ ಇದಾಗಿದ್ರೆ ಕ್ಷಮಾ ಮಾಡಬೇಕು. ಎಲ್ಲರಿಗೆ ನಮಸ್ಕಾರ, ಧನ್ಯವಾದ. ಧನ್ಯವಾದಗಳು ಸರ್, ಧನ್ಯವಾದಗಳು ಸರ್. ಈಗ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಮಿಟ್ಟಲ್ ಕೋರ್ಟ್ ಸಾಹೇಬ್ರು ಈ ಕಿರಿಯ ವಕೀಲರಿಗೆ ಏನಾದರೂ ತಮ್ಮ ಅಭಿಪ್ರಾಯವನ್ನು, ಸೂಚನೆ, ಸಲಹೆಗಳನ್ನು ಹಾಗೂ ಶುಭಾಶಯಗಳನ್ನು ತಿಳಿಸೋದಾದ್ರೆ ತಿಳಿಸ್ಬೋದು. ಈಗ ಕಾಲಾವಕಾಶ ನಾವು ಕೊಡ್ತೀವಿ. ಮಿಟ್ಟಲ್ ಕೋರ್ಟ್ ಸಾಹೇಬ್ರು ದಯವಿಟ್ಟು ಮಾತಾಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸರ್ವ ಸದಸ್ಯರಿಗೂ ನಮಸ್ಕಾರ. ಎಲ್ಲ ನನ್ನ ನ್ಯಾಯಾಧೀಶ ಬಂಧುಗಳೇ ಹಾಗೂ ಎಲ್ಲ ಹಲೋ ಮಾತಾಡಿ ಸರ್, ಮಾತಾಡಿ ಸರ್. ಕೇಳ್ತಾ ಇದೆ ಸರ್? ವಿಧಿ ಪ್ರಜ್ಞಾ ಕರ್ನಾಟಕ ಬೆಂಗಳೂರು ಇವರ ವತಿಯಿಂದ ಸಿವಿಲ್ ನ್ಯಾಯಾಧೀಶರ ಆಕಾಂಕ್ಷಿಗಳಿಗೆ ತರಬೇತಿ ಶಿಬಿರನ್ನು ಏರ್ಪಡಿಸಿದಂತ ಈ ಸಂದರ್ಭದಲ್ಲಿ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರ ನಾನು ಅವರಿಗೆ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ವಿಶೇಷವಾಗಿ ನ್ಯಾಯಾಧೀಶ ಕೆಲಸಕ್ಕೆ ಬರುವಾಗ ನಾವು ಸಂಬಳ ಸಾರಿಗೆ ಆಮೇಲೆ ನೋಡುವ, ಮೊದಲು ನಾನು ಒಂದೇ ಒಂದು ಪದ ಹೇಳ್ತಾ ಇದ್ದೀನಿ. ನ್ಯಾಯಾಧೀಶರಾಗಬೇಕಾಗಿದ್ದವರು ನೌಕರಿ ಅಂತ ಯಾರು ಬರ್ತಿರೋ ದಯಮಾಡಿ ಬರಬೇಡ್ರಿ. ಇದೊಂದು ತಪಸ್ಸೆ ಅಂತ ಬರೋರಾದ್ರೆ ಬನ್ನಿ. ಸಂಬಳ ಸಾರಿಗೆ ಸಾಕಷ್ಟು ಹೆಚ್ಚಾಗಿದೆ, ಆದರೆ ಕ್ವಾಲಿಟಿ ಹೆಚ್ಚಾಗಬೇಕಾಗಿದೆ. ಗುಣಮಟ್ಟವನ್ನು ಕಾಪಾಡಿಕೊಂಡು ಒಳ್ಳೆ ಕೆಲಸ ಮಾಡಿ ಬನ್ನಿ. ನಿಮಗೆ ಒಳ್ಳೆ ಅವಕಾಶ ಇದೆ, ಭವಿಷ್ಯ ಇದೆ. ಹೀಗಿದ್ದಾಗೆ ಇವತ್ತು ನಿಮಗೆ ಅವಕಾಶಗಳು ಎಷ್ಟಿದೆ ಅಂತಂದ್ರೆ ಬಹುಶಃ ಹೇಳಕ್ ಸಾಧ್ಯತೆ ಇಲ್ಲ. ನಮಗೆ ಯಾವುದೇ ಅವಕಾಶಗಳಿಲ್ಲ, ಸೌಲಭ್ಯಗಳಿರ್ಲಿಲ್ಲ. ಆದಾಗ್ಯೂ ಕೂಡ ಗುಣಮಟ್ಟವನ್ನು ಕಾಪಾಡೋ ಕೆಲಸ ಮಾಡ್ತಾ ಇದ್ದೀರಿ. ನ್ಯಾಯಾಧೀಶರಿಗೆ ಬೇಕಾದದ್ದು 3: ಒಂದು ಲ್ಯಾಂಗ್ವೇಜ್, ನಾಲೆಜ್ ಅಂಡ್ ಕರೇಜ್. ಇದು 3 ಬೇಕು.
ಭಾಷೆ ಬೇಕು, ಅದ್ರ ಜ್ಞಾನ ಬೇಕು ಮತ್ತು ಧೈರ್ಯ ಬೇಕು. ಯಾಕಂದ್ರೆ ಭಾಷೆಯಿಂದ ನಾವು ಕಾನೂನು ತಿಳ್ಕೊತೀವಿ, ಕಾನೂನು ತಿಳ್ಕೊಂಡ್ಮೇಲೆ ಸತ್ಯವನ್ನೇ ತಿಳಿಯೋದ ಧೈರ್ಯ ಬೇಕು. ಈ ಧೈರ್ಯವನ್ನು ಮಾಡುವಂತ 3 ಗುಣಗಳಿರಬೇಕು. ಅದನ್ನ ನೀವು ದಯವಿಟ್ಟು ಅಳವಡಿಸ್ಕೊಡ್ರಿ. ತಿಳುವಳಿಕೆ ಇದ್ದವನಿಗೆ ಧೈರ್ಯ ಬರ್ತಾ, ಧೈರ್ಯ ಇದ್ದವನಿಗೆ ಸತ್ಯ ತಿಳಿಯೋ ಶಕ್ತಿ ಬರ್ತೈತಿ. ಹೀಗಾಗಿ ಈಗ ಸದ್ಯದ ಮಟ್ಟಿಗೆ ನಾವು ಮಧ್ಯ ಅವಕಾಶ ಸಿಕ್ಕಾಗ ನಾನು ತಮಗೆ ಯಾವುದೇ ವಿಷಯದ ಬಗ್ಗೆ ಹೇಳುದಾದ್ರೆ ಅವಕಾಶ ಸಿಕ್ಕರೆ ಹೇಳ್ತಾ ಇದ್ದೇನೆ. ಇಲ್ಲಿ ಮುಖ್ಯವಾಗಿ ಹೇಳ್ಬೇಕಾದ ಏನಂದ್ರೆ, ಈ ನ್ಯಾಯಾಧೀಶರ ಕೆಲಸವನ್ನು ನಮ್ಮ ಸ್ನೇಹಿತರು ಹೇಳಿದ ವರ್ಷ ಅವರು ಈಗ ರಿಸ್ಟ್ರಿಕ್ಷನ್ ಅಂತ, ಬಹುಶಃ ರಿಸ್ಟ್ರಿಕ್ಷನ್ ಅನಿವಾರ್ಯ. ಯಾಕಂದ್ರೆ ನಾವು ಒಂಥರ ಜನರ ಮಧ್ಯದಲ್ಲಿ ಇದ್ದುಕೊಂಡಂತೆ ನಾವು ಸನ್ಯಾಸಿಗಳಾಗಿರ್ತೀವಿ. ಆಮೇಲೆ ಒಂದ್ ಕಡೆ ಹೇಳ್ತಾ ಇದ್ರು ನಮಗೆ ಹೀರೋ ಅಂತಂದ್ರೆ, ಈ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾರೆ ಒಂದು ಮಾತನ್ನ, ನ್ಯಾಯಾಧೀಶ ಹೇಗಿರ್ಬೇಕಂದ್ರೆ ಎಲ್ಲರೂ ನನ್ನ ಸಂಬಂಧಿಕರು, ಆದ್ರೆ ನಾನು ಯಾರು ಸಂಬಂಧಿಕರಿಲ್ಲ ಅಂತ ಕೆಲಸ ಮಾಡ್ಬೇಕಾಗ್ತೈತಿ. ಇಂಥ ಸಂದರ್ಭದಲ್ಲಿ ನ್ಯಾಯಾಧೀಶ ಕೆಲಸವು ಒಳ್ಳೆಯದು ಇದೆ, ಅದು ಒಂದು ಪುಣ್ಯದ ಕೆಲಸ. ನ್ಯಾಯದಾನ ಒಂದು ಪುಣ್ಯದ ಕೆಲಸ. ಈ ದಿಶೆಯಲ್ಲಿ ನೀವು ಪ್ರಯತ್ನ ಮಾಡ್ತಾ ಇದ್ರಿ, ಆಸೆ ಪಡ್ತಾ ಇದ್ರಿ, ನಿಜವಾಗಲೂ ಬನ್ನಿ, ಆಸಕ್ತಿಯಿಂದ ಬನ್ನಿ, ಶ್ರದ್ಧೆಯಿಂದ ಕೆಲಸ ಮಾಡಿ. ಯಾವಾಗಲೂ ಹೇಳ್ತೇನೆ, ಕಾನೂನಿನ ರೈಲು ನೈತಿಕತೆ ಕಂಬಿ ಮೇಲೆ ಮಾತ್ರ ವೇಗವಾಗಿ ಸೇಫ್ ಆಗಿ ನಡಿಬಲ್ಲದು. ನೈತಿಕತೆ ಮುಖ್ಯ, ಕಾನೂನು ನೈತಿಕ ಎರಡನ್ನು ಸೇರಿಸಿಕೊಂಡು ನ್ಯಾಯಾಧೀಶರಾಗಿರಿ. 2 ಸೇರಿದಾಗ ನ್ಯಾಯಾಧೀಶರಾಗ್ತಾರೆ, 1 ಇಲ್ಲದೆ ಹೋದ್ರೆ ನ್ಯಾಯಾಧೀಶ ಆಗುದಿಲ್ಲ. ಈಗ ತಾವು ಮುಂದಿನ ತಯಾರಿ ಮಾಡಬೇಕಾದ್ದು ಪ್ರಾಥಮಿಕ ಹಂತದ ಪರೀಕ್ಷೆ. ಇದು ನಮಗೆ ಇರ್ಲಿಲ್ಲ, ಯಾಕಂದ್ರೆ ಬಹಳ ಜನ ಬರ್ತಾ ಇರೋದ್ರಿಂದ ಇದೇ ಹಂತದಲ್ಲಿ ಅವ್ರನ್ನ ಕಡಿಮೆ ಮಾಡೋಕಾಯ್ದು. 6,000 8,000 ಕೂತ್ಕೊಂಡ್ರೆ 30-40 ಸಾವಿರ ಪೇಪರ್ಗಳನ್ನ ತಿದ್ದು ಕಷ್ಟ ಆಗ್ತಾ ಇದೆ. ಹೀಗಾಗಿ ಪ್ರಯತ್ನ ಮಾಡಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ಈ ಮೂಲಕ ಆಶಿಸಿ, ನಿಮ್ಮ ಮುಂದಿನ ಒಂದು ಈ ಜರ್ನಿ ವಿಶೇಷವಾಗಿ ಸುರಕ್ಷಿತವಾಗಿ ಯಶಸ್ವಿ ಸಾಗಲಿ ಅಂತೇಳಿ ನಾನು ಹಾರೈಸ್ತಾ ಇದ್ದೇನೆ. ಧನ್ಯವಾದಗಳು. ಧನ್ಯವಾದಗಳು ಸರ್, ಧನ್ಯವಾದಗಳು ಸರ್. ಡಾಕ್ಟರ್ ವಿ ಗೋಪಿ ರಂಗನಾಥ್ ಅವರು ನಮ್ಮ ಕಿರಿಯ ವಕೀಲರಿಗೆ ಶುಭಾಶಯಗಳನ್ನು ಹಾಗೂ ತಮ್ಮ ಒಂದು ಅಭಿಪ್ರಾಯವನ್ನ ಸೂಚಿಸಬೇಕಾಗಿ ವಿನಂತಿಸುತ್ತೇವೆ. ಡಾಕ್ಟರ್ ವಿ ಗೋಪಿ ರಂಗನಾಥ್ ಅವರು. Sir, am I audible, sir? Yes, sir. You are audible, sir. And visible? Yes, sir. Okay. Thank you. Good morning to all of you, respected dignitaries on online Zoom platform, name by name. At the same time, my pranams to Baba Saheb sir and Purushottam ji sir and other advocates. So here instead we have in this Zoom platform, we have 98 participants. Instead of that, we had the retired judges. Remaining people, I can call them as aspirants, judicial service aspirants. Why? Because they're joined here to get some sort of guidance, inspiration, motivation, and you all joined here to take the inputs and sources and experience to appear for judicial service examination. In this contest, I will start with one Sanskrit Shubhashita, na chora karyam, na cha raja haryam, na bhatru bhajyam, na cha bharakari, vyaye krute vardate eva nityam, vidyadhanam sarvadhana pradhanam. That means you already understood knowledge is perpetual in nature. Here, you want to prepare for judicial service examination means always you will have certain thoughts in your mind. Whether I will be successful in the examination or not. Right now, I am here to guide you. Why? Because being my experience and expertise. So here I had an experience since 2004 onwards in one Digvijay Judicial Academy for Judicial Exams, Hyderabad. I also associated with Nalsar and one law college, Padala Ramaredi Law College affiliated to Osmania University. Right now, presently, I'm working as a professor in School of Law, Christ Demutubi University. At the same time, I have been interacting with judicial service aspirants across the country, Manikchand Pahada Law College, Aurangabad, and various institutes where I just have been motivating them. At the same time, I have been interacting with them on the subjects of Negotiable Instruments Act, Civil Procedure Code, Indian Evidence Act, right now, Bharatiya Saksha Adhiniyam, like that.
Right now, I'm here. What are the steps to be followed? Knowledge is essential. Second thing is, when you are preparing for judicial service examination, always you will have some presumptions in your mind. Here, presumption means we'll also come across in Bharatiya Saksha Adhiniyam, Negotiable Instruments Act, CPC also we had a presumption. Before the court of law, there are certain presumptions, mandatory presumption and discretionary presumptions like that. But we have to tune ourselves that presumptions should be taken into consideration in positive manner. Generally, we will have a presumption that have been taking care for the right this judicial service examination, setting aside of my practice like that. Do your practice. It depends upon the each aspirant also. Why? Because right now, I hope the out of these participants, you may have housewife who already started the practice and due to family constraint, not able to go appear before the court of law. They want to appear for judicial service examination, one category. Second category is practicing as an advocate and ultimate aim is to become a judicial officer. And third person already appeared earlier prelims, mains, etc. not successful in the examination. Right now, it's a last chance to me whether I will become successful or not. One thing, my dear aspirants, please place in your mind that so even though you are successful or not, your knowledge will be used in one contest or other contest also. I saw number of aspirants, already we have a certain number of posts. So for this number of posts, we have a limit, competition also. Some person may become successful, some person may not become successful. But whatever the knowledge you have, you can go for interviews for other corporate thing also. You may become successful there also. That is the reason. First, you should have a strong motivation. That is, planning is very, very important. We had a prelims examination. So prelims examination means I have to purchase one guide and have to prepare and by heart the objective type questions or not. For example, section 26 of Negotiable Instruments Act deals with A, capacity of parties, B, dishonor of check, C, presumptions, D, definition of promissory note. So it deals with capacity of parties. Don't prepare like that. Whatever contained in the prelims examination, they're also meant for main examination. Prepare like that. That means study the Bare Act. That is very, very important. And so always you should have a determination, dedication also. Whatever I have been sharing with you, everything you know. Whenever I have been given 10 minutes time, whenever I have been crossing 10 minutes, please alert me. I will stop whatever I have been sharing with you, respected organizers. Next one is you should have a proper schedule also. That means, so proper schedule. In that schedule, sleeping is also very, very important. That means we will think that we have to sleep for 4 hours only. No, 4 hours is not essential. So minimum sleep is required. Why? Because our mind has to do or carry out its activities. Our body has to function well, means sleeping is very, very important. So keeping in view of that, you should plan proper schedule also and stay away from negative thoughts. So whenever you have been stay away with negative thoughts, that's my friend is taking the coaching in other institute at Delhi. Other friend is taking the coaching in Hyderabad and other friend is taking the coaching in other. No, stay away from negative thoughts. Wherever you want to take the coaching, you also came here to learn certain thoughts in this institute also. So reserve the thoughts for that purpose. You are preparing for examination. It's very, very important. And most important thing is don't think about the exam result. You have been placing your efforts. Concentrate on always on your efforts, not on your results. Excuse me, someone? Please continue, sir. Okay. Always focus on your talents and you channelize your energies. Ultimately, you will be crowned with success. So for this purpose, external factors like negative thinking, you have to stop away for that.
like whether I will qualify prelims or not, will I able to write exams or not. Whenever I have been called for all some institutes and law schools also to give some sort of approach on judicial service examination, I will always share one example, two examples with them. It's a common example. First one is in the year of 2005, one student, so who came for one judicial institute for coaching. He qualified in prelims, mains also. During get together, we got a information that his father is working as a graveyard in charge, graveyard. He don't have no power, proper power or current supply like that. He studied in the flames of burning pyre. It's almost goosebumps also for all of us. And he qualified prelims, mains, and got also successful in examination. Why? Because why I have been taking this example in front of us is all of us, we are having some people may have financial stability. Some people may not have financial stability. Keeping in view of that, don't get discouraged of all these things. Set aside all these thoughts. Whenever you have been studying CPC means, in your practice also it would be useful. But always required is don't lose hope. Ultimately, if you are losing hope means everything will become unsuccessful. Don't compare with anyone. Nowadays, it has become a common practice. My friend is studying well like that. Don't compare. Everyone is unique. You are the creator of your own destiny, as you already know. How you have been channelizing your thoughts, that is very, very important. At the same time, how you have to start the preparation means almost all. Here, out of these participants, already some participants have been already started the preparation. Don't start at 16 hours daily. Today, 2 hours, tomorrow, 3 hours, a day after tomorrow, 4 hours, 5 hours, 6 hours, like that. Daily increase 1 more hour or spare 1 hour as compared to previous day. That is very, very important. At the same time, we will always have an element of relaxation. Relaxation means not watching the movie. Relaxation means not going for other outside like that. For example, today you started the preparation of Civil Procedure Code. You started from section 16 to 21, which deals with jurisdiction. Morning, you can prepare for CPC, and afternoon, you can prepare for our other subject also. So meanwhile, you can place your thoughts on, you can stick at your room, wherever it convenient, in your WhatsApp or whatever it may be, certain important sections also. Always we have one thought that you should not do thoughts, everything while driving, etc. At the same time, relaxation is nothing but you can have a nap, but without having the thoughts. Meanwhile, you can do for meditation, irrespective of the religion. You are a Hindu or Christian or Islam or Parsi or Jain. So always you should have a faith in God. That is very, very important. And the other thing is daily plan for 2 subjects and attend mock tests conducted by your institute or other institute. Mock test is very, very important. The other thing is writing practice. Why? Because nowadays, right now, the participants may be of 22 years or 23 years or 24, above 30, crossed 35 also. The aspirants who crossed 35, 99.9%, they don't have writing practice. They are able to write on paper, but writing practice is very, very important. For example, promissory note means a promissory note is an instrument in writing, not being a bank note or currency note, containing an unconditional undertaking signed by the maker, paid to certain sum of money only to or to the order of or a certain person. It may take, if a youngster means he may write in 1 minute, other person 2 minutes. I have gone through the question papers of Karnataka judicial examinations also. We have direct questions also and certain simulation exercise based questions also. For that, you have to prepare for all these things. Taking the Bail Act, it's very, very important. Don't rely upon voluminous Bail Acts. First Bail Act, why? Because whatever the decisions given by the High Court or Supreme Court also, whatever the principle contained therein, then it will give its own interpretation. That is very, very important. Initial stage, you have to concentrate on brief commentary,
prepare your notes. That is very, very important while attending your online lectures or offline lectures. So don't listen in mobile. So even though if you are not having at that time you are not convenient with your laptop or desktop or tab, means you can listen in mobile and prepare the notes. That is very, very important. Whatever the preparing the notes, it also takes you for a successful results also. And daily read the newspaper. That is basic newspaper. That is very, very important. The other strategy is lost time management. It's very, very essential. Generally, plan your time management. I always suggest the aspirants wake up at 4 o'clock or 4:30. No, sir, it's not feasible at my home, means 5 o'clock, like that. So see the sunlight at 6 a.m. or 6:30 or 7 o'clock. Stand there for 5 minutes, like that. Basing upon that, you have to manage your everything. Take a moment to reflect yourself. Today you completed certain thoughts, like that. So maintain one diary, or otherwise in your mobile or in your MS Word, whatever you prepared today. So recollect to that extent. Don't feel tense also. And other one is always, whatever the language we belongs to, your mother tongue, Tamil or Malayalam or Hindi or Telugu or Kannada, whatever it may be, always you will have some motivational songs. Motivational songs or inspirational songs. So please listen that motivational or inspirational song. You have to assume yourself in that post. That is very, very important. Even though if you are not successful in the prelims, whatever the knowledge you gain, it would be useful for other competitive examination also. How much time I have, sir? I will stop the content. You can continue, sir. Thank you, sir. Thank you. So here the other thought is, so plan 2 subjects I already covered, and read the bare acts. That is very, very important. Here, whatever I placed before you, the definition of promissory note, without looking for the definition contained in the promissory note, it comes from experience or expertise. My age is different. Right now, we had the aspirants from 21 to up to 35 or 37 years. So plan your thoughts like that. Ultimately, always you will have one presumption. So I'm very, very weak in English. In examination, write simple English, technical English. That is very, very important. So generally, law students always, law aspirants, or they will start with basically. The term basically we cannot find in our law field. Don't use the word basically while writing the answers also. Prepare, write, so plan your thought, everything in perfect manner. The other thing is relating to the, so here, whenever, right now we have certain decision-based questions also. For example, whether the power of attorney holder can file a complaint under section 138 of NI Act or not. For that reason, we have decisions given by the Karnataka High Court. While preparing for decisions, you should have that case, important case. What is the principle? The power of attorney holder can file a complaint by seeking the permission of the court. What is the decision contained therein? So you have to rely upon Supreme Court decisions also, like that. Don't feel tense. No one is perfect in this world. We are learners. Why? Because especially in our law field itself, ultimately we are learning. So being an academician also, if I have to teach for my students, means without preparing, I cannot teach. For the aspirants, without writing, without having the writing skills, you cannot go for. There are certain tips. No, sir, I cannot prepare for the examination without going for practice, means time management is very, very essential. Why? Because whenever you have taken the adjournment during the call work, so if please sit in bar association room or in our library in court premises, or wherever the place convenient in your bag, always carry one bare act which will use for your judicial service examination, like that. So I have gone through this syllabus of the Karnataka judicial examinations.
So the syllabus is, even though I should not compare with the other states also, here you had a limited syllabus, my dear aspirants. In certain states, you have a minor acts. So that is the reason, plan your idea and thoughts in perfectful manner, basing upon that, so you will be successful in your life. We all are born to succeed. Write for yourself, inspire yourself. Whatever the efforts you are placing today, that efforts will be the bring some sort of efficacious or fruitful results for tomorrow. That is the reason, please stay away of negative thoughts. If I can continue means I will continue for hours and hours. But so during the conversation with Baba Saheb sir also, in future, I may, basing upon the convenience of and availability of my time, why? Because in my university also we have certain deadlines, I may interact with you certain subjects also. So whatever the opportunity they are giving, basing upon that, we may have further interaction and motivation and inspiration. We can go ahead also. That means whatever the impossible is written in the dictionary of fools, everything, whatever I have been interacting with you, everything you know, but I have been recollecting and placing before you to get some sort of efficacious results. I thank the Baba Saheb sir and Purushottam sir for giving me an opportunity to share my thoughts with all of you. Thank you. You all are born to succeed. Instead of that, I'm born to succeed. Feel like that success is at your doorstep. All the best. Thank you so much, sir. So thank you for your wonderful insights and motivation and inspireful in thoughts, and also the tips that you had given for the aspirants. I request the honorable judges who are present here to wish our aspirants. ನಾನು ತಮ್ಮನ್ನ ಫರ್ದರ್ ಕೇಳ್ಕೊತಾ ಇದ್ದೀನಿ, ಯಾರು ವಿಶ್ರಾಂತ ಜಿಲ್ಲಾ ನ್ಯಾಯಾಧೀಶರಿದ್ದೀರಿ, ಅವರು ನಮ್ಮ ಸಿವಿಲ್ ನ್ಯಾಯಾಧೀಶರ ಆಕಾಂಕ್ಷಿಗಳಿಗೆ ವಿಶ್ ಅನ್ನ ಮಾಡೋದಾಗಿದ್ರೆ ದಯವಿಟ್ಟು ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಹೆಸರು, ಯಾಕೆಂದ್ರೆ ಹೆಸರು ಅಲ್ಲಿ ಡಿಸ್ಪ್ಲೇ ಆಗ್ತಾ ಇಲ್ಲ. ಸೊ ಹೆಸರು ಡಿಸ್ಪ್ಲೇ ಆಗ್ದಲೇ ಇರೋ ಕಾರಣ ನಮ್ಗೆ ಯಾರು ಬಂದಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಸೊ ಪ್ರಾಣೇಶ್ sir, are you there, sir? Pranesh sir. Dr. Basuraj Hansi. Dr. Basuraj Hansi Sahibra. Are you there, sir? Dr. Basuraj Hansi. ಎನಿವೆ, ಸೊ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಸೆಲ್ವಕುಮಾರ್ ಇವರು ಸಹ ವಿಶ್ರಾಂತ ಜಿಲ್ಲಾ ನ್ಯಾಯಾಧೀಶರು. ಸೊ ಇವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯ ಭಾಷಣವನ್ನ ಮಾಡಲಿದ್ದಾರೆ. ಸೊ ಇವರು ಸಹ ನಮ್ಮ ಕಿರಿಯ ವಕೀಲರಿಗೆ ಹಾಗೂ ಸಿವಿಲ್ ನ್ಯಾಯಾಧೀಶರ ಆಕಾಂಕ್ಷೆಗಳಿಗೆ ತಮ್ಮ ಸೇವಾ ಅನುಭವವನ್ನ ಮತ್ತು ಶುಭಾಶಯಗಳನ್ನ ಈ ಒಂದು ಎಕ್ಸಾಮಿನೇಷನ್ಗೆ ಅರ್ಪಿಸಲಿದ್ದಾರೆ. ಎಲ್ರಿಗೂ ನಮಸ್ಕಾರ. ಸರ್, ಹೊಸದಾಗಿ ಸರ್, ಎನಿ ಡಿಸ್ಟರ್ಬೆನ್ಸ್? ಎಸ್ ಸರ್, ಮಾತಾಡಿ ಸರ್. ಮಾತಾಡಿ ಸರ್. ಎಲ್ರಿಗೂ ನಮಸ್ಕಾರ. ಉದ್ಘಾಟನೆ ಮಾಡಿದಂತ ನಮ್ಮ ವೆಂಕಟೇಶ್ ವಡಾರ್ ಸಾಹೇಬ್ರಿಗೆ ಮೊದಲನೇದಾಗಿ ನಮಸ್ಕಾರ. ಬಹಳ ದಿನ ಆಯ್ತು ಸಾಹೇಬ್ರು ನೋಡ್ದೆ, ಇವತ್ತು ನೋಡ್ದಂಗ ಆಯ್ತು. ಮತ್ತೆ ಈ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ನ ಅರೇಂಜ್ ಮಾಡ್ಲಿಕ್ಕೆ ಬಹಳಷ್ಟು ಶ್ರಮ ವಹಿಸ್ತಿರುವಂತ ನನ್ನ ಸ್ನೇಹಿತರು, ನನ್ನ ಬ್ಯಾಚ್ಮೇಟು ಹಾಗೂ ನನ್ನ ಸಹಪಾಠಿಗಳು, ಒಳ್ಳೆಯ ಸ್ನೇಹಿತರು ಆದಂತ ಬಾಬಾ ಸಾಹೇಬ್ ಜಿಂದಾಲ್ಕರ್ ಅವರಿಗೆ ಮೊದಲನೇ ಧನ್ಯವಾದಗಳು. ಎರಡನೇದಾಗಿ ವಕೀಲರಾದಂತ ಹಾಗೂ ಸ್ನೇಹಿತರಾದಂತ ವಿಧಿಪ್ರಜ್ಞಾ ಕರ್ನಾಟಕ ಕಾನೂನು ಸ್ವಯಂ ಸೇವಾ ಸಂಸ್ಥೆಯನ್ನ ಮುನ್ನಡೆಸ್ಕೊಂಡ್ ಬರ್ತಿರುವಂತ ಪುರುಷೋತ್ತಮ್
ವಕೀಲರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಮತ್ತು ನನ್ನ ನಮಸ್ಕಾರ. ಧನ್ಯವಾದಗಳು ಸರ್. ಈ ಒಂದು ವೇದಿಕೆಯಲ್ಲಿರುವಂತಹ ನನ್ನ ಎಲ್ಲ ಹಿರಿಯ ನ್ಯಾಯಾಧೀಶರುಗಳಿಗೂ ಮತ್ತು ನನ್ನ ಸಹೋದರ ಸಹೋದರಿ ನ್ಯಾಯಾಧೀಶ ಹಾಗೂ ವಕೀಲ್ ಮಿತ್ರರಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ಈ ಒಂದು ಸುಂದರವಾದಂತ ಮತ್ತು ಅತಿ ಉಪಯುಕ್ತವಾದಂತ ಇಂಥ ಸಂದರ್ಭದಲ್ಲಿ ಇಂಥ ಒಂದು ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸ್ತಿರೋದು ಶ್ಲಾಘನೀಯ. ನಮ್ಮ ನ್ಯಾಯಾಂಗ ಇಲಾಖೆಗೆ ನಾವೆಲ್ಲ ಸೇರಬೇಕಾದ್ರೆ ನಮ್ಮ ಸಾಹೇಬ್ರಿಗೆ ಹೇಳ್ದಂಗೆ ಅವ್ರು ನ್ಯಾಷನಲ್ ಲಾ ಸ್ಕೂಲಲ್ಲಿ ಟ್ರೈನಿಂಗ್ ಮಾಡಿ ಬಂದಿದ್ರು. ಅದೇ ರೀತಿ ನಾವು ಮುನ್ಸಿಪಲ್ ಎಕ್ಸಾಮ್ ತಗೊಂಡಾಗ ನಮ್ಮ ವಕೀಲ ಸಂಘದಿಂದ, ಶಿವಮೊಗ್ಗ ವಕೀಲ ಸಂಘದಿಂದ ಒಂದು ಸಣ್ಣ ಒಂದು ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ಅದರಲ್ಲಿ ಅಟೆಂಡ್ ಮಾಡಿದ್ದೆ ಕೆಲವೊಂದು ಕ್ಲಾಸಸ್ ನಮಗೆ ಟೈಮ್ ಇದ್ದಂತ ಸಂದರ್ಭದಲ್ಲಿ. ಅದು ಎಷ್ಟು ಉಪಯುಕ್ತ ಆಯ್ತು ಅಂತಂದ್ರೆ ಅದು ಹೇಳ್ತಿರೋದಷ್ಟು. ಪ್ರಾಕ್ಟಿಕಲ್ ನಾಲೆಡ್ಜ್ ಇಸ್ ಡಿಫರೆಂಟ್. ಆದ್ರಿಂದ ಮಾಹಿತಿ ಕಲೆ ಹಾಕೊಳ್ಳೋದ್ರಲ್ಲಿ, ಮಾಹಿತಿ ತಿಳ್ಕೊಳೋದ್ರಲ್ಲಿ ಯಾರು ಸಹ ಯಾವತ್ತೂ ಸಹ ಹಿಂಜರಿಬಾರ್ದು. ಪ್ರತಿಯೊಬ್ಬ, ಈಗಾಗಲೇ ಹೇಳ್ದಂತೆ ನಮ್ಮ ರಂಗನಾಥ್ ಸಾಹೇಬ್ರು ಹೇಳಿದ್ರು, ಪ್ರತಿಯೊಬ್ಬ ವ್ಯಕ್ತಿ ಸಹ ಪ್ರತಿನಿತ್ಯ ಕಲಿತಾ ಇರ್ತಾನೆ. ಇಟ್ ಇಸ್ ಲೈಕ್ ಎನ್ ಓಷಿಯನ್ ಅಂತ. ಸಮುದ್ರವಿದ್ದಂತೆ ನಮ್ಮ ಕಾನೂನು ಜ್ಞಾನ ಪಡೆಯೋದು. ಇದರಲ್ಲಿ ನಮ್ಗೆ ಎಷ್ಟೆಷ್ಟು ಸಾಧ್ಯವಾಗುತ್ತೋ ನಮ್ಮ ಸಮಯ, ನಮ್ಮ ಒಂದು ಕೆಪಬಿಲಿಟಿ ಮೇಲೆ ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ನಾವು ಪಡ್ಕೊಂತ ಹೋಗ್ಬೇಕಾಗತ್ತೆ. ಆದ್ರಿಂದ ಯಾರು ಸಹ ಯಾವುದೇ ರೀತಿಯಿಂದ ಒಂದು ಹಿಂಜರಿಕೆಯ ಮನೋಭಾವ ಬೇಡ ಅಂತ ಹೇಳ್ತಾ, ಈಗ ನೂತನವಾಗಿ ಹೊಸದಾಗಿ ಎಕ್ಸಾಮ್ ತಗೊಂಡಿರುವಂತ ಎಲ್ಲ ಆಕಾಂಕ್ಷಿಗಳಿಗೂ ಸಹ ಒಂದು ರಂಗನಾಥ್ ಸಾಹೇಬ್ ಹೇಳ್ದಂಗೆ ಒಂದು ಆಶಾಭಾವನೆಯಿಂದ ಎಕ್ಸಾಮ್ ತಗೊಂಡು ಸಕ್ಸೀಡ್ ಆಗಿ ಖಂಡಿತ ಸಾಧ್ಯವಾಗತ್ತೆ. ಬೇರೆ ಎಕ್ಸಾಮ್ಗಳಿಗೆ, ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ಜುಡಿಷಿಯಲ್ ಎಕ್ಸಾಮ್ ಇಸ್ ಮೋರ್ ಟ್ರಾನ್ಸ್ಪರೆನ್ಸಿ ಅಂಡ್ ಮೋರ್ ರಿಲಯಬಿಲಿಟಿ ಇದೆ. ಆದ್ರಿಂದ ಯಾವುದೇ ರೀತಿಯ ಹೊರಗಡೆ ಒಂದು ಪ್ರಪಂಚದಲ್ಲಿ ಬೇರೆ ಏನು ಸೆಲೆಕ್ಷನ್ ಪ್ರೋಸೆಸ್ಗಳಾಗ್ತವೆ. ನನ್ನ ಕಿವಿಗೆ ಬಿದ್ದಿದೆ, ಸುಮಾರಷ್ಟೆಲ್ಲ ಬಂದಿದ್ದಾವೆ. ಸರ್ ಅಲ್ಲಿ ಹೀಗಾಗತ್ತಂತೆ, ಅಲ್ಲಿ ಹಾಗಾಗತ್ತಂತೆ, ಇಷ್ಟು ಕೊಟ್ಟಿದ್ರಂತೆ. ಅವೆಲ್ಲ ಏನೇನು ನಡೆಯಲ್ಲ. ವೆರಿ ಬ್ಯೂಟಿಫುಲ್ ಸೆಲೆಕ್ಷನ್, ಎವ್ರಿಥಿಂಗ್ ಇಸ್ ಆನ್ ಟ್ರಾನ್ಸ್ಪರೆಂಟ್. ನಾವೆಲ್ಲ ಬಂದಿದ್ದೀವಿ, ನಮ್ಮ ಸ್ನೇಹಿತರು ಇದ್ದಿದ್ದಾರೆ, ನಮ್ಮ ಸಾಹೇಬ್ರು ಇದ್ದಿದ್ದಾರೆ, ಎಲ್ಲರೂ ಸಹ ಅನುಭವಿಸ್ತಾರೆ. ಆ ರೀತಿ ಯಾವುದೇ ಒಂದು ಇದಕ್ಕೆ ಮಾಹಿತಿಗಳಿಗೆ ಕಿವಿ ಕೊಡಬೇಡಿ. ನಿಮ್ಮ ಒಂದು ಕಲಿಕೆಯ ಒಂದು ಮನೋಭಾವ ಮತ್ತು ನಿಮ್ಮ ಒಂದು ಕಲಿಕೆ ಮೆಥಡಾಲಜಿ ಮೇಲೆ ಸಾಕಷ್ಟು ಫೋಕಸ್ ಮಾಡಿ ಸಕ್ಸಸ್ ಗ್ಯಾರಂಟಿ ಆಗ್ತಿದೆ ಅಂತ ಹೇಳ್ತಾ, ಮತ್ತೆ ಈಗಾಗಲೇ ಮಾತನಾಡಿದಂತ, ಉದ್ಘಾಟನೆ ಮಾಡಿದಂತ ನಮ್ಮ ವಡ್ಡಾರ್ ಸಾಹೇಬ್ರು ಕ್ಲೀನ್ ಆಗಿ ಹೇಳಿದ್ರು. ಈಗಿರುವಂತ ಒಂದು ವ್ಯವಸ್ಥೆ ಮತ್ತು ನಾವು ಸೇರಿದಂತ, ನಾವೊಂದು 20 ವರ್ಷ 25 ವರ್ಷದಿಂದ ಸೇರಿದಾಗ ಜುಡಿಷಿಯರಿಗೆ ಇದ್ದಂತ ವ್ಯವಸ್ಥೆಗಳು ಬಹಳ ಜಗಜಾಂತರ ವ್ಯತ್ಯಾಸ ಇದೆ. ಎಲ್ಲಾ ರೀತಿಯಿಂದಲೂ ಪರ್ಕ್ಸ್ ಆಗಿರ್ಬೋದು, ಸ್ಯಾಲ್ರಿ ಆಗಿರ್ಬೋದು, ಸ್ಟೇಟಸ್ ಆಗಿರ್ಬೋದು, ಸೋಷಿಯಲ್ ಕಮಿಟ್ಮೆಂಟ್ಗಳಾಗಿರ್ಬೋದು, ನಮಗಿರುವಂತ ಜವಾಬ್ದಾರಿಗಳು ಹೆಚ್ಚಿಗೆ ಆಗಿದೆ ನ್ಯಾಯಾಧೀಶರುಗಳಿಗೆ. ಅದು ಒಂದ್ ರೀತಿಯಲ್ಲಿ ಹೇಳ್ದಂಗೆ ತಪಸ್ಸಿದ್ದಂಗೆ. ಇದು ತಪಸ್ಸಿಗೆ ಯಾವ ರೀತಿ ಒಬ್ಬ ವ್ಯಕ್ತಿ ಸಿದ್ಧನಾಗಿ ಕೂರ್ತಾನೋ, ಸೆಲೆಕ್ಷನ್ ಆದ್ಮೇಲೆ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ. ನಾವು ಸಮಾಜದ ಒಂದು ಆಸ್ತಿಯಾಗಿ ಬದುಕಬೇಕಾಗತ್ತೆ, ಸಮಾಜವನ್ನು ರಕ್ಷಿಸಬೇಕಾಗತ್ತೆ. ಸಮಾಜದಲ್ಲಿ ಈಗಾಗಲೇ ನಮ್ಮ ಸಂವಿಧಾನದ ಕೆಳಗೆ ಇರುವಂತ 3 ಅಂಗಗಳಲ್ಲಿ ನಮ್ಮ ಅಂಗ ಇಸ್ ಸೂಪರ್ಫಿಷಿಯಲ್ ಅಂತೇಳಿ, ಎಲ್ಲದಕ್ಕಿಂತ ಹೆಚ್ಚು ಮೇಲಿಂದ ಸಂವಿಧಾನನೇ. ಆದ್ರೂ ಸಹ ನ್ಯಾಯಾಂಗದ ಮೇಲೆ ಸಾರ್ವಜನಿಕರಿಗೆ, ಭಾರತದ ಜನತೆಗೆ, ಪ್ರಜೆಗಳಿಗೆ ತುಂಬಾ ವಿಶ್ವಾಸ ಇದೆ, ತುಂಬಾ ಒಂದು ಹೋಪ್ಸ್ ಇದಾವೆ. ಅದನ್ನ ನಾವು ಅಪ್ಗ್ರೇಡ್ ಮಾಡ್ಬೇಕೆ ಹೊರತು ಅದನ್ನ ಡಿಗ್ರೇಡ್ ಮಾಡಕ್ ಹೋಗ್ಬಾರ್ದು. ಆ ರೀತಿ ನಾವು ನಡ್ಕೊಬೇಕಾಗತ್ತೆ. ಜಡ್ಜಸ್ಗಳಾದವರಾಗ್ಲಿ, ಆಗ್ಲಿಕ್ಕೆ ಹೋಗುವಂತವ್ರಾಗ್ಲಿ ಅಂತ ಹೇಳ್ತಾ, ಅದೇ ರೀತಿ ನಮ್ಮ ಮಿಟಲ್ ಕೋರ್ಟ್ ಸಾಹೇಬ್ರು ಸಹ ಹೇಳಿದ್ರು, ಅವರೊಂದು ನೌಕರಿ ಅಂತ ತಿಳ್ಕೊಂಡು ಬರಬೇಡಿ, ಸಂಬಳಕ್ಕೋಸ್ಕರ ಅಂತ ಬರಬೇಡಿ. ಇದೆಲ್ಲ ಒಂದು ಪವಿತ್ರವಾದ ಒಂದು ಕೆಲಸ, ವೃತ್ತಿ. ಇದನ್ನ ನಾವು ಸ್ವೀಕರಿಸಿದ್ದೇ ಆದ್ರೆ ಸಿದ್ಧನಾಗಿರ್ಬೇಕು ಎಲ್ಲದಕ್ಕೂ ಕೂಡ. ನಾವು ಸಮಾಜವನ್ನ ರಕ್ಷಿಸ್ಲಿಕ್ಕೆ ಇರೋದು. ಸಮಾಜದಲ್ಲಿ ಇದರಲ್ಲಿ ನಮ್ಮ ಸಂವಿಧಾನದಲ್ಲಿರುವಂತ ಅಂಗಗಳನ್ನ, ಪ್ರಜೆಗಳನ್ನ, ಇಲಾಖೆಗಳನ್ನ ಎಲ್ಲವನ್ನೂ ಸಹ ನಾವು ಸಂರಕ್ಷಿಸಬೇಕಾಗುತ್ತೆ. ಯಾಕಂದ್ರೆ ನಾವು ಹೆಲ್ತಿ ಸಮಾಜವನ್ನು ಉದ್ಭವ ಮಾಡ್ಬೇಕಾಗಿರುತ್ತೆ. ಹೆಲ್ತಿ ಸಮಾಜದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಬದುಕಬೇಕಾಗಿರುತ್ತೆ. ಹ್ಯೂಮನ್ ರೈಟ್ಸ್ ಆಗಿರ್ಬೋದು, ಕಾನ್ಸ್ಟಿಟ್ಯೂಷನ್ ರೈಟ್ಸ್ ಆಗಿರ್ಬೋದು, ಎಲ್ಲವನ್ನೂ ಸಹ ನಾವು ನ್ಯಾಯಾಧೀಶರಾಗಿ ಪ್ರೊಟೆಕ್ಟ್ ಮಾಡ್ಬೇಕಾಗುತ್ತೆ ಅಂತ ಹೇಳ್ತಾ, ಅವರು ಸಹ ಜವಾಬ್ದಾರಿ ಯುತವಾಗಿ ನ್ಯಾಯಾಧೀಶರುಗಳು ಯಾವ ರೀತಿ ಮುಂದುವರಿಬೇಕು ಅನ್ನೋದನ್ನು ಕೂಡ ಮಿಟಲ್ ಕೋರ್ಟ್ ಸಾಹೇಬ್ರು ಹೇಳಿದ್ರು. ಅದೇ ರೀತಿ ನಮ್ಮ ಗೋಪಿ ರಂಗನಾಥ್ ಸಾಹೇಬ್ರು ಸಹ ಹೇಳ್ತಾ ತುಂಬಾ ಚೆನ್ನಾಗಿ ಹೇಳಿದ್ರು. ಅವರು ಯಾವುದೇ ಸಂದರ್ಭದಲ್ಲಿ ಆಗಿರ್ಬೋದು, ಒಬ್ಬ ಜಡ್ಜ್ ಆಗಕ್ಕೆ ಹೊರಟಿರೋರಾಗಿರ್ಬೋದು, ಸ್ಟೂಡೆಂಟ್ ಆಗಿರ್ಬೋದು, ಲಾ ಫ್ಯಾಕಲ್ಟಿ, ಲಾ ಫ್ಯಾಟರ್ನಿಟಿಯಲ್ಲಿ ಇರೋ ಯಾರೇ ಆಗಿದ್ರು ಕೂಡ ಕಾನೂನಿನ ಮಾಹಿತಿಯನ್ನ ಮೊದಲನೇದಾಗಿ ನಾವು ತಿಳ್ಕೊಬೇಕಾಗತ್ತೆ. ತಿಳ್ಕೊಂಡು ಅದರಲ್ಲಿರುವಂತ
ಆಗುವವುಗಳ ಬಗ್ಗೆ ಪ್ರೋಸ್ ಅಂಡ್ ಕಾನ್ಸ್ ಅಂತ ಹೇಳ್ತೀವಲ್ಲ, ಅದನ್ನ ತಿಳ್ಕೊಂಡಾಗ ನಮಗೆ ಕಾನೂನಿನ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಅದರಲ್ಲಿ ನಾವು ಅಥಾರಿಟೇಟಿವ್ ಆಗ್ತೀವಿ ಅಂತ ಹೇಳ್ತಾ ಬಹಳ ಚೆನ್ನಾಗಿ ಹೇಳಿದ್ರು. ಅಟ್ ಎನಿ ಟೈಮ್ ನಾನು ಅವೈಲಬಲ್ ಇದ್ದೀನಿ, ಟೈಮ್ ನೋಡ್ಕೊಂಡು ನಾನು ಅಟೆಂಡ್ ಆಗ್ತೀನಿ ಅಂತ. ಈ ರೀತಿ ಎಲ್ಲರೂ ಸಹ ನಿಮ್ಮ ಒಂದು ಒಳ್ಳೆಯದಕ್ಕೆ, ನಿಮ್ಮ ಒಂದು ಶ್ರೇಯೋಭಿವೃದ್ಧಿಗೆ ಹಾಗೂ ಸಮಾಜದ ಒಳಿತಿಗಾಗಿ ಇಷ್ಟೆಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಜಿನ್ನಾಳ್ಕರ್ ಸಾಹೇಬ್ರಂತೂ ವೆರಿ ಪ್ರಾಂಪ್ಟ್ ಇನ್ ದಿಸ್ ಅಕಾಡೆಮಿಕ್ ಫೀಲ್ಡ್. ನೋಡ್ತಾ ಇದ್ದೀನಿ ನಾನು ಅವರ ಒಂದು ಆಕ್ಟಿವಿಟೀಸ್ಗಳು ಪ್ರತಿಯೊಂದು ಕೂಡ ನನಗೆ ಗೊತ್ತಾಗತ್ತೆ. ಸಾಹೇಬ್ರು ಸಮಾಜದ ಬಗ್ಗೆ ಇರುವಂತ ಕಳಕಳಿ ನಿಜವಾಗ್ಲೂ ನಾವು ಅವ್ರ ಮುಂದೆ ಹೇಳೋಂಥದ್ದಲ್ಲ, ಅಷ್ಟೊಂದು ಇದೆ. ಇಂಥ ಒಂದು ನುರಿತ ಕಾನೂನು ಪಂಡಿತರ ನಡುವೆ ನಾವುಗಳೆಲ್ಲ ಇದ್ದು ನಮಗಾದಂತ ನಮಗೆ ಕೆಪಾಸಿಟಿ ಇರುವಂತ ಒಂದು ಅವಕಾಶ ಟೈಮಿನಲ್ಲಿ ನಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೀರನ್ನ ನಾವು ತಗೊಂಡು ಕುಡಿಯೋಣ ಅಂತ ಹೇಳ್ತಾ, ಜ್ಞಾನಾರ್ಜನೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ಈ ಒಂದು ವಿಧಿಪ್ರಜ್ಞಾ ಸಂಸ್ಥೆಯವರು ಆಯೋಜಿಸಿರುವಂತ ಈ ಒಂದು ತರಬೇತಿ ಶಿಬಿರ ತುಂಬಾ ಸಕ್ಸಸ್ ಆಗ್ಲಿ ಅಂತ ಹೇಳ್ತಾ, ಮತ್ತೆ ಎಲ್ಲರೂ ಸಹ ಯಾವುದೇ ಕಾರಣದಲ್ಲೂ ಸಹ ಮಧ್ಯದಲ್ಲಿ ಬಿಡಬೇಡಿ. ಎಕ್ಸಾಮ್ ತಗೊಂಡಿದ್ರೆ ಅದನ್ನ ಪ್ರಾಪರ್ ಆಗಿ ಟೈಮ್ ಶೆಡ್ಯೂಲ್ ಮಾಡ್ಕೊಂಡು ಪ್ರಿಪೇರ್ ಆಗಿ ಬರೀರಿ. ಎಲ್ಲರಿಗೂ ಸಹ ಒಂದು ಯಶಸ್ಸು ಸಿಗುತ್ತೆ ಅಂತ ನಾನು ಭಾವಿಸ್ತೇನೆ. ಸಪೋಸ್ ಆಗಿಲ್ಲ ಅಂದ್ರೂ ಕೂಡ ಏನೋ ಲಾಸ್ ಇಲ್ಲ. ಕಾನೂನು ಅರ್ಜನೆ ನಮಗೆ ಪ್ರತಿಯೊಂದು ಫೀಲ್ಡ್ ಅಲ್ಲೂ ಬೇಕಾಗತ್ತೆ. ರುಟೀನ್ ಕೋರ್ಟ್ಗಳಲ್ಲಿ ಕೇಸ್ಗಳು ಅಟೆಂಡ್ ಮಾಡ್ಬೇಕಾಗಿರ್ಬೋದು, ಸಮಾಜದಲ್ಲಿ ನಾವು ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಿದಾಗ ಮಾತನಾಡುವಂಥದ್ದು ಇರ್ಬೋದು, ಯಾವುದೇ ಒಬ್ಬ ಪ್ರಜೆ ಜೊತೆಗೆ ಮಾತಾಡಬೇಕಾದ್ರೆ ನಾವು ಕಾನೂನು ಪಂಡಿತರಾಗಿ ಮಾತಾಡೋದಕ್ಕೂ ಒಬ್ಬರು ಲೇಮ್ಯಾನ್ ಆಗಿ ಮಾತಾಡೋದಕ್ಕೂ ಬಹಳ ವ್ಯತ್ಯಾಸಗಳಿರುತ್ತೆ. ಆದ್ರಿಂದ ಕಾನೂನು ತಿಳುವಳಿಕೆ ಅನ್ನೋದು ಸಮುದ್ರವಿದ್ದಂತೆನೆ ಮತ್ತೊಮ್ಮೆ ನಾನು ಹೇಳಬಲ್ಲೆ. ಆದ್ರಿಂದ ಸಹ ತಿಳ್ಕೊಳ್ಳೋಣ. ಅದರಲ್ಲಿ ನಮ್ಮ ಪುರುಷೋತ್ತಮ ಸಾಹೇಬರು ಇಂಥ ಒಂದು ಒಳ್ಳೆ ಯೋಜನೆಯನ್ನು ಆಯೋಜಿಸಿದ್ದಾರೆ. ಆನ್ಲೈನ್ ನಲ್ಲಿ ವರ್ಚುವಲ್ ಆಗಿ ತರಬೇತಿಯನ್ನು ಕೊಡುವಂಥದ್ದು. ನಿಜವಾಗ್ಲೂ ನಾವೆಲ್ಲೆಲ್ಲಿ ಕುತ್ಕೊಂಡಿದ್ದೀವೋ ತಮ್ಮ ಮನೆಯಲ್ಲೇ ಕುತ್ಕೊಂಡು ಲಿಸನಿಂಗ್ ಮಾಡಬಹುದು, ಡಿಸ್ಕಸ್ ಮಾಡಬಹುದು. ತಮಗಿರುವಂತ ಒಂದು ಏನಂತೀವಿ ನಮ್ಮ ನಾಲೆಡ್ಜ್ ಅಥವಾ ಏನೋ ಡೌಟ್ಸ್ಗಳಿದ್ರೆ ಕೇಳ್ಕೊಬಹುದು. ಅದು ನಮ್ಮ ಎಕ್ಸಾಮ್ಗೆ ಆಗಿರ್ಬೋದು, ನಮ್ಮ ವೃತ್ತಿಗೆ ಆಗಿರ್ಬೋದು, ನಮ್ಮ ಜೀವನಕ್ಕೆ ಆಗಿರ್ಬೋದು, ಸದಾ ಅದು ಒಳಿತನ್ನೇ ಮಾಡ್ತದೆ ಅಂತ ಹೇಳ್ತಾ, ನನಗೆ ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಸಂಘಟಕರಿಗೂ, ಮತ್ತೆ ಮೊದಲನೇದಾಗಿ ನಮ್ಮ ಜಿನ್ನಾಳ್ಕರ್ ಸಾಹೇಬರಿಗೆ, ವಡ್ಡಾರ್ ಸಾಹೇಬರಿಗೆ, ಮೆಟಲ್ಕೋಟ್ ಸಾಹೇಬರಿಗೆ, ಮತ್ತು ಇದರಲ್ಲಿ ಇರುವಂತ ವರ್ಚುವಲ್ ಮೀಟಿಂಗ್ ಅಲ್ಲಿ ಇರುವಂತ ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರುಗಳಿಗೆ, ಮತ್ತು ನೂತನವಾಗಿ ಆಸ್ಪಿರೆಂಟ್ಸ್ ಏನಂದ್ರೆ ಆಕಾಂಕ್ಷಿಗಳಾಗಿ ಬಂದಿರುವಂತ ಎಲ್ಲ ಶಿಬಿರಾರ್ಥಿಗಳಿಗೆ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ ಸಕ್ಸಸ್ ಆಗ್ಲಿ ಅಂತ ಹೇಳಿ ಮತ್ತೊಮ್ಮೆ ಕೇಳ್ಕೊಳ್ತಾ, ತಮಗೆಲ್ಲರಿಗೂ ಒಳ್ಳೆಯದಾಗ್ಲಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಬಹಳ ಅದ್ಭುತವಾಗಿ ತಾವು ವಿಷಯಗಳನ್ನ ಹೇಳಿದ್ರಿ, ಹಾಗೂ ಶುಭಾಶಯಗಳನ್ನ ನಮ್ಮ ಕಿರಿಯ ವಕೀಲರಿಗೆ ಹಾಗೂ ಸಿವಿಲ್ ನ್ಯಾಯಾಧೀಶರ ಆಕಾಂಕ್ಷಿಗಳಿಗೆ ತಿಳಿಸ್ಕೊಟ್ರಿ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರಿಗೆ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತೀವಿ. ಏನಾದ್ರೂ ಪ್ರಶ್ನೆಗಳಿದ್ರೆ ನ್ಯಾಯಾಧೀಶರಿದ್ದಾರೆ, ಸಾಕಷ್ಟು ಪರಿಣಿತಿಯನ್ನ ಪಡೆದು ಸಾಕಷ್ಟು ಸೇವೆಯನ್ನ ಸಲ್ಲಿಸಿರ್ತಾರೆ ನ್ಯಾಯಾಂಗ ಇಲಾಖೆಯಲ್ಲಿ. ಸೊ ಏನಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಪ್ರಶ್ನೆಗಳೇನಾದ್ರೂ ಇದ್ರೆ ಕೇಳಿ, ಈ ನ್ಯಾಯಾಂಗ ಇಲಾಖೆಗೆ ಸಂಬಂಧಪಟ್ಟಂಗೆ. ಯಾಕೆಂತಂದ್ರೆ ಇಲ್ಲಿ ನಾವು ಏನು ನುರಿತ ವಿಶ್ರಾಂತ ಜಿಲ್ಲಾ ನ್ಯಾಯಾಧೀಶರು ಸಾಕಷ್ಟು ಸೇವೆಯನ್ನ ಸಲ್ಲಿಸಿ ಎಕ್ಸ್ಪೀರಿಯನ್ಸ್ ಹೊಂದಿರುವಂತವ್ರು ಇವತ್ತು ನಮ್ ಜೊತೆಗಿದ್ದಾರೆ. ಅವ್ರಿಗೆ ಈ ಒಂದು ನ್ಯಾಯಾಂಗ ಇಲಾಖೆಗೆ ಏನಾದ್ರೂ ಒಂದು ವಿಚಾರದಲ್ಲಿ ಏನಾದ್ರೂ ತಮ್ಮ ಪ್ರಶ್ನೆ ಇದ್ರೆ, ತಲೆಯಲ್ಲಿ ಏನಾದ್ರೂ ಈ ಸರ್ವಿಸ್ ಹೀಗಿರುತ್ತಾ, ಹಾಗಿರುತ್ತಾ, ಏನಾದ್ರೂ ರೆಸ್ಟ್ರಿಕ್ಷನ್ಸ್ ಇರುತ್ತಾ, ಸೊ ಆ ನಿಟ್ಟಿನಲ್ಲಿ ಏನಾದ್ರೂ ಪ್ರಶ್ನೆಗಳು ತಮ್ಮಲ್ಲಿ ಓಡ್ತಾ ಇದ್ರೆ ಅದನ್ನ ದಯವಿಟ್ಟು ಪ್ರಶ್ನೆಯನ್ನ ಕೇಳಿ. ನಮ್ಗೆ ಯಾರಾದ್ರೂ ರಿಲೇಟಿವ್ಸ್ಗಳು ಬಂದ್ರೆ ಬಿಡೋದಿಲ್ವಾ, ಅಥವಾ ನಾವು ಫಂಕ್ಷನ್ಸ್ಗೆ ಅಟೆಂಡ್ ಮಾಡ್ಲಿಕ್ಕೆ ಆಗೋದಿಲ್ವಾ? ಸೊ ಈ ರೀತಿಯಾದಂತ ಏನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಯಾವುದೇ ಅಂತ ಒಂದು ಮುಜುಗರ ಇಲ್ದಲೆ ದಯವಿಟ್ಟು ಪ್ರಶ್ನೆಯನ್ನ ಕೇಳಿ. ಆದ ನಂತರ ಈ ನಾವು ಕಾರ್ಯಕ್ರಮವನ್ನ ವಂದನಾರ್ಪಣೆ ಒಂದು ಘಟ್ಟಕ್ಕೆ ಹೋಗೋಣ. ಸೊ ವಂದನಾರ್ಪಣೆಯನ್ನ ಡಾಕ್ಟರ್ ಬಾಬಾ ಸಾಹೇಬ್ ಜಿನ್ನಾಳ್ಕರ್ ಸಾಹೇಬ್ರು ಅವ್ರು ಮಾಡ್ಕೊಡ್ತಾರೆ. ದಯವಿಟ್ಟು ಪ್ರಶ್ನೆಯನ್ನ ಕೇಳಿ. ಒಬ್ರು ಕೇಳಿದ್ದಾರೆ ಸರ್, ಲೈಫ್ ಸ್ಟೈಲ್ ಮತ್ತು ರೆಸ್ಟ್ರಿಕ್ಷನ್ಸ್ ಬಗ್ಗೆ ಪ್ಲೀಸ್ ಹೇಳಿ ಅಂತ ಹೇಳ್ತಾರೆ ಸರ್. ಲೈಫ್ ಸ್ಟೈಲ್ ಹಾಗೂ ರೆಸ್ಟ್ರಿಕ್ಷನ್ಸ್. ಮಾಡಿದ್ರೆ ನಾನು ಮೈಕ್ರೋ ಪ್ರಾಬ್ಲಮ್ ಆಗಿತ್ತು, ಮಾತಾಡ್ಲಿಲ್ಲ ಸರ್. ಪ್ರಾಣೇಶ್ ಸಾಹೇಬ್ರು ಮಾತಾಡ್ಲಿ ಸರ್. ಪ್ರಾಣೇಶ್ ಸಾಹೇಬ್ರು ಮಾತಾಡ್ಲಿ ಸರ್. ಪ್ರಾಣೇಶ್ ಸರ್ ಮಾತಾಡಿ ಸರ್, ದಯವಿಟ್ಟು ಮಾತಾಡಿ ಸರ್. ಹಲೋ ಸರ್. ಥ್ಯಾಂಕ್ ಯು ಸರ್. ಮಾತಾಡಿ ಸರ್. ಸರ್ ನಮಸ್ಕಾರ, ಎಲ್ಲರಿಗೂ ಕೂಡ ನಮಸ್ಕಾರಗಳು ಸರ್. ಎಲ್ಲ
ಹಿರಿಯ ನ್ಯಾಯಮೂರ್ತಿಗಳು ಮತ್ತೆ ನಮ್ಮ ತುಂಬಾ ಬಹಳ ಹಳೆ ಸ್ನೇಹಿತರು ಹಾಗೂ ಕಾನೂನಿನಲ್ಲಿ ಪಾಂಡಿತ್ಯ ಹೊಂದಿರುವ ಡಾಕ್ಟರ್ ಬಾಬಾ ಸಾಹೇಬ್ ಜಂಡ್ರಾಳ್ಕರ್ ಅವರು ನನಗೆ ಈ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು ಆಹ್ವಾನ ಕೊಟ್ಟಿದ್ರು. ಹಾಗೆ ಪುರುಷೋತ್ತಮ್ ಅವರು ಕೂಡ ಈ ಸಮಾರಂಭಕ್ಕೆ ನೀವು ಉಪಸ್ಥಿತರಿರ್ಬೇಕು ಅಂತ ಕೇಳ್ಕೊಂಡಿದ್ರು ಝೂಮ್ ಮೀಟಿಂಗ್ ನಲ್ಲಿ. ತಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು. ವಿಧಿ ಪ್ರಜ್ಞಾ ಕರ್ನಾಟಕ ಕಾನೂನು ಸ್ವಯಂ ಸೇವಾ ಸಂಸ್ಥೆ ರಿಜಿಸ್ಟರ್ಡ್ ಬೆಂಗಳೂರು ಒಂದು ಅತ್ಯುತ್ತಮವಾದಂತಹ ಕಾರ್ಯಕ್ರಮವನ್ನ ಇದನ್ನ ಏರ್ಪಡಿಸಿದ್ದಾರೆ. ನಾನು ಮೂಲತಃ ಸರ್ಕಾರಿ ಆಡಳಿತ ವಿಭಾಗದಲ್ಲಿ ನಾನು ಸುಮಾರು 40 ವರ್ಷಗಳ ಕಾಲ ಸೇವೆ ಮಾಡಿದ್ದೀನಿ. ನಾನು ಅಂದ್ರೆ ಚೈಲ್ಡ್ ಲೇಬರ್ ಅಂತಾನು ಹೇಳ್ಬೋದು. ಅಲ್ಲಿಂದ ಶುರು ಮಾಡಿದೆ ನಾನು ಸರ್ಕಾರದಲ್ಲಿ ಕೆಲಸನ. ಆಮೇಲೆ ವಿಧಾನಸೌಧದಲ್ಲಿ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಟ್ರೆಜರೀಸ್ ಆಗಿ ರಿಟೈರ್ಡ್ ಆಗಿ 2 ವರ್ಷದಿಂದ ವಕೀಲ ಹುದ್ದೆನಲ್ಲಿ ನಾನು ಅದನ್ನ ನಿರ್ವಹಿಸ್ತಾ ಇದ್ದೆ. ನಾನು 1989ರಲ್ಲಿ ನಾನು ಲಾ ಪರೀಕ್ಷೆ ನಾನು ಪಾಸ್ ಮಾಡಿದ್ದು ನಾನು. ಆದ್ರೆ ಸರ್ವಿಸ್ ನಲ್ಲಿ ಇದ್ದಾಗ್ಲೇನೆ ಅವಾಗ ಮಾರ್ನಿಂಗ್ ಕಾಲೇಜ್ ವ್ಯವಸ್ಥೆ ಇತ್ತು, ಹಂಗಾಗಿ ನಮಗೆ ಅನುಮತಿ ತಗೊಂಡು ನಾನು ಮಾಡಿದ್ದೆ. ಈಗ ಆಸ್ಪಿರೆಂಟ್ಸ್ಗಳು ಅಂದ್ರೆ ಯಾರು ಸಿವಿಲ್ ನ್ಯಾಯಾಧೀಶರ ಹುದ್ದೆಗೆ ಆಕಾಂಕ್ಷಿಗಳು ಈ ಶಿಬಿರದಲ್ಲಿ ಇದ್ದಾರೆ. ಅವರಿಗೆ ಒಂದು ಶುಭಾಶಯವನ್ನು ತಾವು ಹೇಳಬೇಕು ಅಂತ ಹೇಳಿ ನನಗೆ ಕೇಳ್ಕೊಂಡ್ರು. ಇದು ಹಿಂದೆ ನಮ್ಮ ಭಾರತ ದೇಶದಲ್ಲಿ ಪ್ರಾಚೀನ ಪದ್ಧತಿಯೊಳಗೆ ನ್ಯಾಯಾಧೀಶರಾಗಬೇಕು ಅಂತಂದ್ರೆ ಕೆಲವು ಸೆಕ್ಟರ್ಸ್ಗಳಿಗೆ ಮಾತ್ರ ಅದು ಅವಕಾಶ ಇತ್ತು, ಬೇರೆ ಎಲ್ಲರಿಗೂ ಇರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದ ಮೇಲೆ ಏನಾಯ್ತು ಅಂದ್ರೆ 1950 ಆನ್ವರ್ಡ್ಸ್ ಸಂವಿಧಾನ ಜಾರಿ ಆದ್ಮೇಲಿಂದ ಎಲ್ಲರಿಗೂ ಮುಕ್ತವಾದಂತಹ ಅವಕಾಶವನ್ನ ನ್ಯಾಯಾಧೀಶರಾಗಲಿಕ್ಕೆ ಅವಕಾಶ ಕಲ್ಪಿಸಲಾಯಿತು. ಆರ್ಟಿಕಲ್ 14 ನಲ್ಲಿ ಈಕ್ವಾಲಿಟಿ ಬಿಫೋರ್ ಲಾ ಅಂಡ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾಸ್ ಅಂತ ಹೇಳ್ತೀವಿ ನಾವು. ಈ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾಸ್ ನಲ್ಲಿ ಏನು ಅಂತಂದ್ರೆ ಪ್ರತಿಯೊಬ್ಬರಿಗೂ ಕಾನೂನಿನ ಸಮಾನ ರಕ್ಷಣೆ ಅಂತ ಹೇಳ್ತಾರೆ. ಹಾಗಾಗಿ ಕಾನೂನು ಎಲ್ಲರಿಗೂ ಒಂದೇನೆ, ಪ್ರತಿಯೊಬ್ಬರು ಕೂಡ ನಮ್ಮ ಭಾರತ ದೇಶದ ಸಂವಿಧಾನದ ಅಡಿ ಒಳಗೆ ಎಲ್ಲಾ ಕಾನೂನಿನ ಸೌಲಭ್ಯವನ್ನ ಪಡ್ಕೊಳ್ಬಹುದು. ಈಗ ಆಸ್ಪಿರೆಂಟ್ಸ್ ಏನು ಸಿವಿಲ್ ನ್ಯಾಯಾಧೀಶರಾಗಬೇಕು ಅಂತಿದ್ದಾರೆ, ಅವರು ಶ್ರೀಸಾಮಾನ್ಯ ಏನು ಅಪೇಕ್ಷೆ ಪಡ್ತಾನೆ. ಈಗ ನಾವು ಒಂದ್ ರೀತಿಯಿಂದ ನನ್ನ ಶ್ರೀಸಾಮಾನ್ಯ ಅಂತ ಅನ್ಕೊಳ್ಳಿ. ಯಾಕೆ ಅಂತಂದ್ರೆ ಜುಡಿಷಿಯಲ್ ಒಪಿನಿಯನ್ಸ್ ಗಳನ್ನ ನಾವು ತಗೊಂಡಿದೀವಿ. ನನಗೆ ನಮ್ಮ ಮಿತ್ತಲ್ಕೋಡ್ ಸಾಹೇಬ್ರು ಹೇಳಿದ ಮಾತು ಬಹಳ ಖುಷಿ ಆಯ್ತು ನನಗೆ. ನೌಕರಿಗೋಸ್ಕರ ಬರಬೇಡಿ, ಇದು ಸೇವೆಗೆ ಅಂತ ಬನ್ನಿ, ಇದು ಒಂದು ತಪಸ್ಸು ಅಂತ ಹೇಳಿದ್ರು ಅವರು. ಹಾಗೆ ಇತರ ಹಿರಿಯ ನ್ಯಾಯಾಧೀಶರುಗಳು ಅತ್ಯುತ್ತಮವಾದಂತಹ ಅಭಿಪ್ರಾಯಗಳನ್ನ ಕೊಟ್ಟರು. ಇದರಲ್ಲಿ ಸೆಲ್ವಕುಮಾರ್ ಜಿ ಅವರಾಗ್ಲಿ, ವೆಂಕಟೇಶ್ ವಾರ್ಸೆ ಅವರಾಗ್ಲಿ, ಆಮೇಲೆ ಪ್ರೊಫೆಸರ್ ಗೋಪಿ ರಂಗನಾಥ್ ಅವರಾಗ್ಲಿ ತುಂಬಾ ಚೆನ್ನಾಗಿ ಪ್ರತಿಯೊಂದು ಎಳೆಯಾಗಿ ಇವರದನ್ನ ಹೇಳಿದ್ರು. ಸಮಾಜ ಏನನ್ನ ಅಪೇಕ್ಷೆ ಪಡುತ್ತೆ ಸಿವಿಲ್ ನ್ಯಾಯಾಧೀಶರಿಂದ ನೋಡಿ. ಯಾರಿಗೆ ಎಲ್ಲಿ ಹೋದ್ರು, ಕಚೇರಿಗಳಿಗೆ ಹೋದ್ರೆ ನ್ಯಾಯ ಸಿಗಲ್ಲ, ಬೇರೆ ಬೇರೆ ಅಥಾರಿಟೀಸ್ ಹತ್ರ ಹೋದ್ರೆ ನಮ್ಗೆ ನ್ಯಾಯ ಸಿಗಲ್ಲ ಅಂದಾಗ ಶ್ರೀಸಾಮಾನ್ಯ ಏನ್ ಹೇಳ್ತಾನೆ ಅಂದ್ರೆ, ನೀವ್ ಯಾರು ಕೊಡ್ಲಿದ್ರು ಪರವಾಗಿಲ್ಲ, ನಾನು ಕೋರ್ಟಿಗೆ ಹೋಗ್ತೀನಿ ನಾನು ಅಂತ ಹೇಳ್ತಾರೆ ಅವರು. ಅಂದ್ರೆ ಅಲ್ಟಿಮೇಟ್ ನಮ್ಗೆ ರೆಮಿಡಿ ಎಲ್ಲಿ ಸಿಗತ್ತೆ ಅಂದ್ರೆ ಕೋರ್ಟ್ ಅಂತ. ಆ ಕೋರ್ಟ್ ಅಲ್ಲಿ ಇರೋರು ಯಾರು? ಸಿವಿಲ್ ನ್ಯಾಯಾಧೀಶರು ತಾವೇನೆ. ಸಿವಿಲ್ ಇರ್ಬೋದು, ಸಿವಿಲ್ ನಂತರದಲ್ಲಿ ವಿವಿಧ ಹುದ್ದೆಗಳಲ್ಲಿ ಅಲಂಕಾರ ಮಾಡ್ಕೊಳ್ತೀರಾ. ಜಿಲ್ಲಾ ನ್ಯಾಯಾಧೀಶರು, ಹೈಕೋರ್ಟ್, ಸುಪ್ರೀಂ ಕೋರ್ಟ್ ವರೆಗೂ ಹೋಗ್ತೀರಾ. ಹಾಗಾಗಿ ಇಲ್ಲಿ ನ್ಯಾಯಾಧೀಶರ ಹುದ್ದೆಯನ್ನು ಅಲಂಕರಿಸಲಿಕ್ಕೆ ಇಷ್ಟಪಟ್ಟಂತಹ ಅಭ್ಯರ್ಥಿಗಳು ಅವರ ಜವಾಬ್ದಾರಿ ಏನಿದೆ ಅನ್ನೋದನ್ನ ಅವರು ಅರ್ಥಕೊಳ್ಬೇಕಾಗತ್ತೆ. ಇಲ್ಲಿ ನಮ್ಗೆ ಒಂದು ನ್ಯಾಯಾಧೀಶರಿಗೆ ಈ ಅಭ್ಯರ್ಥಿಗಳಿಗೆ ಒಂದು ಗೊಂದಲ ಬರಬಹುದು, ಕಾನೂನು ದೊಡ್ಡದೋ ನೈತಿಕತೆ ದೊಡ್ಡದೋ ಅಂತ ಹೇಳಿ ಅಂತಂದ್ಬಿಟ್ಟು. ಇಲ್ಲಿ ಯಾಕೆಂದ್ರೆ ನಾವು ಸರ್ವಿಸ್ ರೆಂಡರ್ ಮಾಡುವಾಗ ನಮ್ಗೆ ಗೊತ್ತಾಗ್ತಾ ಇರತ್ತೆ, ಬಡವರು ತುಂಬಾ ಕಷ್ಟಪಟ್ಟಿರೋರು ಅಂತವರೆಲ್ಲ ನಮ್ಮ ಹತ್ರಕ್ಕೆ ಬರ್ತಾರೆ ಸೇವೆ. ನಾವು ಅವ್ರಿಗೆ ಸಿವಿಲ್ ಸರ್ವೆಂಟ್ ಆಗಿ ನಾವು ಕೊಡ್ತಾ ಇದ್ವಿ, ಇಲ್ಲಿ ಜುಡಿಷಿಯಲ್ ಆಫೀಸರ್ಸ್ ಆಗಿ ತಾವು ಸೇವೆ ಕೊಡ್ತೀರಾ. ಅವಾಗ ಅವನ ಬಡತನವನ್ನು ನೋಡಿ ತೀರ್ಪು ಕೊಡ್ತೀರಾ ನೀವು ಅಥವಾ ಕಾನೂನು ಪ್ರಕಾರ ಕೊಡ್ತೀರಾ ಅಂತ ಬಂದಾಗ ನಾವೇನ್ ಮಾಡ್ತೀವಿ ಅಂದ್ರೆ ಕಾನೂನು ದೊಡ್ಡದು ನಮ್ಗೆ, ರೂಲ್ ಆಫ್ ಲಾ ನಾವು. ಹಾಗಾಗಿ ನೈತಿಕತೆ ನಮ್ಮ ವೈಯಕ್ತಿಕ ವಿಷಯವಾದ್ರೆ ಕಾನೂನು ನಮ್ದು ಬೈಂಡಿಂಗ್ ನ್ಯಾಯಾಧೀಶರುಗಳಿಗೆ. ಹಾಗಾಗಿ ಆ ಬೈಂಡಿಂಗ್ ಅದರ ವ್ಯಾಪ್ತಿ ಒಳಗೇನೆ ಅವರು ನ್ಯಾಯವನ್ನ ತೀರ್ಮಾನ ಮಾಡಬೇಕಾಗತ್ತೆ. ಅದಕ್ಕೆ ಏನಾಗ್ಬೇಕು? ಜ್ಞಾನ ಇರ್ಬೇಕು ಅವರಿಗೆ. ತಾನು ಏನನ್ನ ನ್ಯಾಯ ನೀಡ್ತಾ ಇದ್ದೀನಿ ಅಥವಾ ತಾನು ಯಾವ ಪರೀಕ್ಷೆಗೆ ಹಾಜರಾಗ್ತಾ ಇದ್ದೀನಿ ಅಂದ್ರೆ ಆ ರಿಲೇಟೆಡ್ ಸಬ್ಜೆಕ್ಟ್ ಬಗ್ಗೆ ಆತನಿಗೆ ಸ್ಪಷ್ಟವಾದಂತಹ ತಿಳುವಳಿಕೆ ಇರಬೇಕು. ನಾನು ಯಾವ ಪರೀಕ್ಷೆ ಬರೀತೀನಿ, ಯಾವ ಬರಿತಾ ಇದ್ದೀನಿ, ಯಾವುದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ ಅಂತ. ಇದನ್ನ ಅಕಾಡೆಮಿಗಳಲ್ಲಿ ಪ್ರೊಫೆಸರ್ಗಳು ಬಹಳ ಚೆನ್ನಾಗಿ ಇದನ್ನ ಹೇಳ್ಕೊಡ್ತಾರೆ. ಈ ಮೈಸೂರು ಯೂನಿವರ್ಸಿಟಿ ಒಳಗೆ ಒಂದು ಧ್ಯೇಯವಾಕ್ಯ ಇದೆ, ನಹಿ ಜ್ಞಾನೇನ ಸದೃಶಂ ಅಂತ ಹೇಳಿ. ಜ್ಞಾನಕ್ಕೆ ಸದೃಶವಾದದ್ದು ಯಾವುದೂ ಇಲ್ಲ. ತಿಳ್ಕೊಂಡ್ರೆ ನೀವು ಅದನ್ನು ಎಲ್ಲಿ ಬೇಕಾದ್ರೂ ಎನ್ಕ್ಯಾಶ್ ಮಾಡ್ಕೊಳ್ಬಹುದು. ನಮ್ಮ ಭಾರತ ಸರ್ಕಾರದ ಧ್ಯೇಯವಾಕ್ಯ ಏನಿದೆ? ಸತ್ಯಮೇವ ಜಯತೆ. ಮಾಂಡುಕ್ಯ ಉಪನಿಷತ್ತಿನಿಂದ ತಗೊಂಡಿದ್ದಾರೆ ಇದನ್ನ. ಸತ್ಯವೇ ಗೆಲ್ಲತ್ತೆ ಕೊನೆಗೆ. ಅದನ್ನ ಗೆಲ್ಲಿಸೋರು ಯಾರು ಅಂತಂದ್ರೆ ಕೊನೆಗೆ ನ್ಯಾಯಾಧೀಶರುಗಳೇ ಗೆಲ್ಲಿಸ್ಬೇಕು. ನ್ಯಾಯಾಧೀಶರು ಗೆಲ್ಲಿಸಬೇಕು ಅಂತಂದ್ರೆ ಅವರು ಅಪಾರವಾದಂತಹ ಅಧ್ಯಯನವನ್ನ ಮಾಡಬೇಕು. ಲಾ ಇಸ್ ಅ ಸ್ಟಡಿ ಆಫ್ ಕೇಸಸ್, ನಾಟ್ ಸ್ಟಡಿ ಆಫ್ ಬುಕ್ಸ್. ಬುಕ್ಗಳನ್ನು ಓದೋದ್ರಿಂದ ಅಲ್ಪ ಜ್ಞಾನ ಬರುತ್ತೆ, ಇಲ್ಲ ಜ್ಞಾನ ಬರಲ್ಲ, ಬಂದೇ ಬರುತ್ತೆ. ಆದ್ರೆ ಪ್ರತಿಯೊಂದು ಪ್ರಕರಣವನ್ನು ಅಧ್ಯಯನ ಮಾಡಿದಾಗ ನಮ್ಮ ಗೋಪಿ ರಂಗನಾಥ್ ಸರ್ ಅವ್ರು ಹೇಳ್ದಂಗೆ
ಯಾವುದೋ ಒಂದು ಇದ್ರ ಬಗ್ಗೆ ಹೇಳಿದ್ರು NI ಆಕ್ಟ್ ಸಂಬಂಧಪಟ್ಟಂಗೆ. ಇದರಲ್ಲಿ ನೀವು ಆ ಕೇಸನ್ನ ನೀವು ಇಂಡಿವಿಜುವಲ್ ಕೇಸನ್ನ ನೀವು ಅಧ್ಯಯನ ಮಾಡಿ ಅದನ್ನ ಹೇಳ್ಬಹುದು ಅಂತ ಹೇಳಿದ್ರು ಅವ್ರು. ಹಾಗಾಗಿ ಇದಕ್ಕೇನಪ್ಪಾ ಅಂತಂದ್ರೆ ಪ್ರೆಸಿಡೆಂಟ್ಸ್ ಗಳನ್ನ ತಗೊಳ್ಬೇಕಾಗತ್ತೆ ನೀವು. ಎಗೈನ್ ಪ್ರೆಸಿಡೆಂಟ್ ಅಂತ ಬಂದ್ರೆ ನಿಮ್ಗೆ ಸಂವಿಧಾನದ ವಿಧಿ 141 ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಏನಂತಂದ್ರೆ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ತೀರ್ಪು ಎಲ್ಲಾ ನ್ಯಾಯಾಲಯಗಳಿಗೂ ಬೈಂಡಿಂಗ್. ನನ್ನ ಚಾಯ್ಸ್ ಅಂತ ಹೇಳಂಗಿಲ್ಲ ನ್ಯಾಯಾಧೀಶರುಗಳು. ನಾನು ಆ ನ್ಯಾಯ ತೀರ್ಪಿಗೆ ವಿರುದ್ಧವಾಗಿ ಅವರು ನ್ಯಾಯವನ್ನು ಕೊಡೋ ಹಾಗಿಲ್ಲ. ಅಲ್ಲಿ ಯಾರಾದರೂ ಅಡ್ವೊಕೇಟ್ಸ್ ಕೋರ್ಟ್ನಲ್ಲಿ ಅದನ್ನ ಕೋರ್ಟ್ ಮಾಡಿ ರೆಫರ್ ಮಾಡಿದ್ರೆ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ಸ್ ಈ ರೀತಿ ಇದೆ, ಕೇಸ್ ಲಾ ಈ ರೀತಿ ಇದೆ ಅಂತ ಕೊಟ್ಟಾಗ ಇಲ್ಲ ನಂದೇ ತೀರ್ಮಾನ ಕರೆಕ್ಟು, ನನ್ನ ಕೋರ್ಟಲ್ಲಿ ನಾನೇ ಹೇಳ್ತೀನಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಂದ್ರೆ ಇಲ್ಲಿ ಹೇಗೆ ಮತ್ತೆ ವಿವೇಚನಾಧಿಕಾರ ಬರುತ್ತೆ. ಇಲ್ಲಿ ನ್ಯಾಯಾಧೀಶರುಗಳಿಗೆ ಯಾವಾಗ ವಿವೇಚನಾಧಿಕಾರಗಳು ಬರುತ್ತೆ ಅನ್ನೋದು ಇನ್ನೆರೆಂಟ್ ಪವರ್ಸ್ ಆಫ್ ದ ಕೋರ್ಟ್ಸ್ ಅಂತ ಏನ್ ಹೇಳ್ತೀವಿ ಅಲ್ಲಿ ನಾವು ತಗೊಳ್ಬಹುದು. ಆದ್ರೆ ಅಂತಹ ವಿವೇಚನಾಧಿಕಾರ ಆರ್ಬಿಟ್ರರಿ ಆಗಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಜುಡಿಷಿಯಸ್ ಮೈಂಡಿಂದ ತಗೊಳ್ಬೇಕಾಗತ್ತೆ. ಪ್ರತಿಯೊಬ್ಬ ಪ್ರಜೆಯೊಬ್ಬ ಯಾರು ನ್ಯಾಯವನ್ನು ಕೇಳ್ಕೊಂಡು ನ್ಯಾಯಾಲಯಕ್ಕೆ ಬರ್ತಾನೆ ಅವನಿಗೆ ಸಂವಿಧಾನನೇ ಆರ್ಟಿಕಲ್ 21 ಅಲ್ಲಿ ಒಂದು ರೈಟ್ ಅನ್ನು, ಫಂಡಮೆಂಟಲ್ ರೈಟ್ ಅನ್ನು ಗ್ಯಾರಂಟಿ ಮಾಡಿದೆ. ಏನು? ನೋ ಪರ್ಸನ್ ಶಲ್ ಬಿ ಡಿಪ್ರೈವ್ಡ್ ಆಫ್ ಹಿಸ್ ಲೈಫ್ ಆರ್ ಪರ್ಸನಲ್ ಲಿಬರ್ಟಿ ಎಕ್ಸೆಪ್ಟ್ ಅಕಾರ್ಡಿಂಗ್ ಟು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತ ಹೇಳುತ್ತೆ. ಆ ಪರ್ಸನಲ್ ಲಿಬರ್ಟಿ ಒಳಗೆ ಅವನು ನ್ಯಾಯವನ್ನ ಕೇಳ್ತಾ ಇದ್ದಾನಲ್ಲ, ಅವನ ಹತ್ರ ದುಡ್ಡಿಲ್ಲದೆ ಇರಬಹುದು, ಆದ್ರೆ ಅವನ ಜೀವಿಸುವ ಹಕ್ಕಿನ ವ್ಯಾಪ್ತಿಯೊಳಗೆ ಬರುತ್ತೆ. ಅದು ಭವಾನಿಸ್ ಕೇಸ್ನಲ್ಲಿ ಇದನ್ನು ಹೇಳ್ತಾರೆ. ಸೊ ಹಾಗಾಗಿ ಇಂತಹ ಪ್ರತಿಯೊಂದು ಪ್ರಕರಣವನ್ನು ಕೂಡ ಆಸ್ಪಿರೆಂಟ್ಸ್ ಗಳು ಅಧ್ಯಯನವನ್ನ ಮಾಡಬೇಕಾಗತ್ತೆ. ಇದು ನಮ್ಮ ಪುರುಷೋತ್ತಮ ಅವರು ನಿನ್ನೆ ನನ್ನ ಹತ್ರ ಮಾತಾಡ್ತಾ ಹೇಳಿದ್ರು, ನಮ್ಮ ಯುವ ವಕೀಲರುಗಳು ಅಥವಾ ಏನು ಆಸ್ಪಿರೆಂಟ್ಸ್ ಗಳಿದ್ದಾರೆ ಅವರಿಗೆ ಶುಭಾಶಯ ಹೇಳುವಾಗ ಅವರು ಯಾವುದನ್ನ ಹೆಚ್ಚು ಒತ್ತು ಕೊಡಬೇಕು ಅನ್ನೋದ್ರ ಬಗ್ಗೆ ತಮ್ಗೇನಾದ್ರು ತಿಳಿದಿದ್ರೆ ಅದ್ರ ಬಗ್ಗೆ ತಾವು ತಿಳಿಸಿ ಸರ್ ಅಂತಾನೆ ಹೇಳಿದ್ರು ಶುಭಾಶಯ ಕೊಡ್ಬೇಕಾದ್ರೆ. ಯಾಕೆಂದ್ರೆ ನಾನು ಲಾ ಮಾಡುವಾಗ ನನಗೆ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದು, ಇವತ್ತು ನಾವು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಸರ್ವಿಸ್ ಮಾಡಿದ್ದೀನಿ 40 ವರ್ಷ ಅಂತಂದ್ರೆ ವಿತೌಟ್ ಎನಿ ಬ್ಲೇಮಿಶ್, ಯಾವ ಇಲ್ದಿದ್ದಂಗೆ ನಾವು ಮಾಡಬೇಕು ಅಂತಂದ್ರೆ ಕಾನೂನಿನ ಜ್ಞಾನ ನಮಗೆ ಇದ್ದಾಗ ನಮ್ಮ ಪ್ರತಿಯೊಂದು ಫೈಲ್ ನಲ್ಲಿ ಕ್ವಾಸಿ ಜುಡಿಷಿಯಲ್ ಪ್ರೊಸೆಸ್ ನಲ್ಲಿ ನಾವು ಈ ರೂಲ್ ಆಫ್ ಲಾನ ನಾವು ಇಟ್ಕೊಂಡ್ಬಿಟ್ಟು ಕಾನೂನು ಏನ್ ಹೇಳುತ್ತೆ ಅನ್ನೋದನ್ನ ತಿಳಿಸ್ತೀವಿ. ಹಾಗೇನೆ ಜಡ್ಜಸ್ಗಳು ಕೂಡ ತಾವು ಮುಂದೆ ನ್ಯಾಯಾಧೀಶರಾದಾಗ ನಿಮ್ಮ ಕರ್ತವ್ಯವನ್ನು ನಿಭಾಯಿಸುವಾಗ ಡೆಲಿಗೇಷನ್ ಆಫ್ ಪವರ್ಸ್ ಅನ್ನು ತಾವು ನೋಡ್ಕೊಳ್ಬೇಕಾಗತ್ತೆ. ಯು ಶುಡ್ ನಾಟ್ ಕ್ರಾಸ್ ಯುವರ್ ಡೆಲಿಗೇಟೆಡ್ ಪವರ್. ನಿಮಗೆ ಯಾವ ಪವರ್ ಇದೆ ಆ ಪವರ್ ಅನ್ನು ನೀವು ಯೂಸ್ ಮಾಡಬೇಕು. ನೀವು ಜಿಲ್ಲಾ ನ್ಯಾಯಾಧೀಶರಾದ್ರಿ ಅನ್ನೋ ಕಾರಣಕ್ಕೆ ಸಬಾರ್ಡಿನೇಟ್ ನ್ಯಾಯಾಧೀಶರಿಗೆ ಇದೇ ತರನೇ ಜಡ್ಜ್ಮೆಂಟ್ ಕೊಡು ಅಂತ ಹೇಳಿ ನೀವು ಅವರಿಗೆ ಡೈರೆಕ್ಷನ್ ಕೊಡ್ಲಿಕ್ಕೆ ಆಗಲ್ಲ. ಅದು ಜುಡಿಷಿಯಲ್ ಮಿಸ್ಕಾಂಡಕ್ಟ್ ವ್ಯಾಪ್ತಿಯೊಳಗೆ ಬಂದ್ಬಿಡುತ್ತೆ. ಯಾಕೆಂದ್ರೆ ಆ ಸೀಟ್ ನಲ್ಲಿ ಕೂತಾಗ ಅವರಿಗೆ ಅವ್ರದ್ದೇ ಆದಂತಹ ಆ ಜುಡಿಷಿಯಲ್ ಪವರ್ಸ್ ಅವರಿಗೆ ಕನ್ಫರ್ ಆಗಿರುತ್ತೆ ಅದನ್ನ. ಸೊ ಹೀಗಾಗಿ ನಾವು ಈ ಲಾವನ್ನ ನೀವು ಅಧ್ಯಯನ ಮಾಡಿದ ಮೇಲೆ ನಿರಂತರವಾಗಿ ಬೆಳಗಿನ ಜಾವ ಹೇಳಿದ್ರು 5 ಗಂಟೆಗೆ ಅಥವಾ 4 ಗಂಟೆಗೆ ನೀವು ಪ್ರತಿದಿನ ಇಷ್ಟು ಗಂಟೆ ಅಂತ ಹಾಕೊಂಡು ನೀವು ಅಧ್ಯಯನ ಮಾಡಿ ಅಂತ ಹೇಳಿ. ಕಂಟಿನ್ಯೂಸ್ ಎಫರ್ಟ್ ಗ್ಯಾರಂಟಿ ಸಕ್ಸಸ್. ಇವತ್ತು ನೀವು ಅನ್ಕೊಂಡಿರ್ತೀರ ನನ್ನ ಇಷ್ಟು ಜನದ ಮಧ್ಯದಲ್ಲಿ ನಾನು ನ್ಯಾಯಾಧೀಶ ಆಗ್ಲಿಕ್ಕೆ ಸಾಧ್ಯನಾ ಅಂತ ಹೇಳಿ ಅಂತಂದ್ಬಿಟ್ಟು, ಖಂಡಿತ ಸಾಧ್ಯ ಇದೆ. ಯಾಕೆಂತಂದ್ರೆ ನಿಮ್ಮ ನಿರಂತರ ಪ್ರಯತ್ನ ನಿಮಗೆ ಅದು ಯಶಸ್ಸು ಕೊಡ್ಲಿಕ್ಕೆ ಕಾರಣವಾಗುತ್ತೆ. ಯಾವಾಗ ಆಗತ್ತೆ ಅಂತಂದ್ರೆ ನೀವು ಮಾಡುವ ಅಧ್ಯಯನವು ಕ್ರಮಬದ್ಧವಾಗಿರ್ಬೇಕು. ನಾನೇನ್ ತಿಳ್ಕೊಂಡಿದ್ದೀನಿ ಅದೇ ಸತ್ಯ ಅಲ್ಲ, ಅದರ ಬದಲಿಗೆ ನೀವು ಕಾನೂನು ಏನ್ ಹೇಳ್ತಾ ಇದೆ, ಜುಡಿಷಿಯಲ್ ಆರ್ಡರ್ಸ್ಗಳು ಪ್ರೆಸಿಡೆಂಟ್ಸ್ಗಳು ಏನ್ ಹೇಳ್ತಾ ಇದೆ, ಪ್ರೀವಿಯಸ್ ಕ್ವಶನ್ ಪೇಪರ್ಸ್ಗಳಲ್ಲಿ ಬಂದಾಗ ಅದನ್ನು ಬಿಡಿಸ್ತಾ ಹೋಗ್ತೀರಾ ನೀವು, ಯಾವುದು ಸರಿ ಯಾವುದು ತಪ್ಪು ಅಂತಂದು. ಅದಕ್ಕೆ ನೀವು ತಜ್ಞರುಗಳಿಂದ ಅಭಿಪ್ರಾಯವನ್ನ ನೀವು ತಗೊಳ್ಬೇಕಾಗತ್ತೆ. ಸೊ ಈ ಪ್ರತಿಯೊಂದು ಅಂಶಗಳನ್ನು ಕೂಡ ನೀವು ಪರಿಶೀಲನೆ ಮಾಡ್ಬಿಟ್ಟು ನೀವು ನಿಮ್ಮ ಅಧ್ಯಯನವನ್ನು ನೀವು ಮಾಡಬೇಕಾಗತ್ತೆ. ಸ್ನೇಹಿತರೆ, ಇದು ಒಂದು ಅತ್ಯುತ್ತಮವಾದಂತಹ ಕಾರ್ಯಕ್ರಮ. ಏನು ಈ ನಮ್ಮ ವಿಧಿ ಪ್ರಜ್ಞಾ ಕರ್ನಾಟಕ, ಹಿಂದೆ ಏನೋ ಹೆಸರು ಹೇಳಿದ್ರು ಅವರು, ಮುಗಿಲು ಮಲ್ಲಿಗೆ ಅಂತನೋ ಯಾವ್ದೋ ಒಂದು ಮುಗಿಲು ಕಾನೂನು ಕೇಂದ್ರ ಅಂತ ಸರ್, ತುಮಕೂರಿನಲ್ಲಿ ಮುಗಿಲು ಅಂತ ಹೇಳ್ಬಿಟ್ಟು ಅವರು ಮಾಡ್ತಾ ಇದ್ರು. ಈಗ ನಾನು ಕೂಡ ನಮ್ಮ ಒಂದು ವ್ಯಾಪ್ತಿಯೊಳಗೆ ನಮ್ಮ ಜಿಲ್ಲೆನಲ್ಲಿ ಯಾರೇ ಬಂದರೂ ಉಚಿತವಾಗಿ ಅವರಿಗೆ ಕಾನೂನು ಸೇವೆ ಕೊಡ್ಲಿಕ್ಕೆ ನಮ್ಮ ಹಂತದಲ್ಲಿ ಏನ್ ಸಾಧ್ಯವಾಗತ್ತೆ ಅದನ್ನ ಪ್ರಯತ್ನ ಮಾಡ್ತಾ ಇದ್ದೇವೆ. ಇದನ್ನು ಸುಮಾರು 30 to 40 years ಇಂದ ನಾನು ನನಗೆ ತಿಳಿದಂಗೆ ಮಾಡ್ತಾ ಇದ್ದೀನಿ. ಲಾ ಮಾಡಿದ ಮೇಲಿಂದ ಬೀಯಿಂಗ್ ಸಿವಿಲ್ ಸರ್ವೆಂಟ್ ಆಗಿದ್ರು ಕೂಡ ಈಗ ಅಡ್ವೊಕೇಟ್ ಆದ್ಮೇಲೆ ಲೈಸೆನ್ಸ್ ಸಿಕ್ಬಿಟ್ಟಿದೆ ನಮಗೆ, ಅದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಆದ್ರೆ ಇದನ್ನ ವಿದ್ಯುಕ್ತವಾಗಿ ಒಂದು ರಿಜಿಸ್ಟರ್ಡ್ ಸಂಸ್ಥೆಯನ್ನ ಮಾಡಿಕೊಂಡು, ಕಾನೂನು ಸ್ವಯಂ ಸೇವಾ ಸಂಸ್ಥೆ ಮಾಡಿಕೊಂಡು ಪುರುಷೋತ್ತಮ್ ಮತ್ತು ಅವರ ತಂಡದವರು ತುಂಬಾ ಯಶಸ್ವಿಯಾಗಿ ಇದನ್ನ ನಡೆಸ್ತಾ ಇದ್ದಾರೆ. ಬಾಬಾ ಜಿನ್ರಾಳ್ಕರ್ ಸಾಹೇಬ್ರು ಇದಕ್ಕೆ ಕಳಶ ಇಟ್ಟಂಗೆ
ಸರಿಯಾದ ರೀತಿಯಿಂದ ಅವರವರಿಗೆ ಮಾರ್ಗದರ್ಶನವನ್ನ ನೀಡ್ತಾ ಇದ್ದಾರೆ. ಇವತ್ತು ಎಲ್ಲ ಮೇಧಾವಿ ತಜ್ಞರುಗಳು, ಹಿರಿಯ ನ್ಯಾಯಾಧೀಶರುಗಳು, ನಿವೃತ್ತ ನ್ಯಾಯಾಧೀಶರುಗಳು ಆಗಮಿಸಿ ಇದನ್ನು ಒಂದು ಶುಭ ಕೋರಿದಿರ. ಈ ಒಂದು ಸಂಸ್ಥೆ ಇನ್ನೂ ತುಂಬಾ ಯಶಸ್ವಿಯಾಗಿ ಬೆಳೀಲಿ. 7ನೇ ಬ್ಯಾಚ್ ಆಗಿದೆ ಅಂತ ಹೇಳ್ತಾ ಇದ್ರು, ಸೆಂಚುರಿ ಆಗಲಿ ಅಂತ ಹೇಳಿ ನಾನು ಶುಭ ಹಾರೈಸಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ವಿಧಿಪ್ರಜ್ಞಾ ಕರ್ನಾಟಕ ಸಂಸ್ಥೆಯವರಿಗೂ ಹಾಗೂ ಬಾಬಾ ಸಾಹೇಬ್ ಜಿಂದ್ರಾಳ್ಕರ್ ಸಾಹೇಬರಿಗೂ ನಾನು ವಂದಿಸಿ ನನ್ನ 4 ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ತಾವು ಹೇಳ್ತಿದ್ರೆ ಸರ್, ನಿರಂತರ ಶ್ರದ್ಧೆ, ನಿರಂತರ ಅಧ್ಯಯನ ಮತ್ತು ನಿರಂತರ ಪರಿಶ್ರಮ ನಮಗೆ ಸಕ್ಸಸ್ ಅನ್ನ ಕೊಡ್ತದೆ ಅಂತ ತಾವು ಹೇಳ್ತಾ ಇದ್ರಿ. ಅದು ಖಂಡಿತ ಹೌದು. ಮತ್ತು ಪಾಸಿಟಿವ್ ಅಂಶ ಏನು, ಪಾಸಿಟಿವ್ ಥಿಂಕಿಂಗ್ ಇರಬೇಕು ಅಂತ ಡಾಕ್ಟರ್ ಗೋಪಿನಾಥ್ ಅವರು ಸಹ ಹೇಳ್ತಾ ಇದ್ರು, ವಿ ಗೋಪಿ ರಂಗನಾಥ್ ಸಾಹೇಬ್ರು ಸಹ ಹೇಳ್ತಾ ಇದ್ರು. ಸೊ ಆ ನಿಟ್ಟಿನಲ್ಲಿ ಪಾಸಿಟಿವ್ ಒಂದು ಬಿಲೀಫ್ ಹಾಗೂ ನಿರಂತರ ಶ್ರದ್ಧೆ, ನಿರಂತರ ಅಧ್ಯಯನ, ನಿರಂತರ ಪರಿಶ್ರಮ, ಸೊ ಆ ಕನ್ಸಿಸ್ಟೆನ್ಸಿ ನಮ್ಮನ್ನ ಗೆಲುವಿಗೆ ಕಡೆ ಕರ್ಕೊಂಡು ಹೋಗೋದ್ರಲ್ಲಿ ಅನುಮಾನ ಇಲ್ಲ ಅಂತ ಹೇಳ್ತಾ, ಸೊ ಇಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದ್ದಾರೆ ಸರ್. ಆ ಪ್ರಶ್ನೆಗಳನ್ನ ಇಲ್ಲಿ ಕೇಳ್ಬೋದಾ ಅಂತ ನಾನು ತಮ್ಮನ್ನ ಕೇಳ್ತಿದ್ದೀನಿ ಸರ್. ಪ್ರಶ್ನೆಗಳು ಕೇಳ್ಬೋದಾ ಸರ್? ಇಲ್ಲಿ ಪ್ರಶ್ನೆಗಳನ್ನ ಕೇಳುವಂತ ಅವಕಾಶ ಇದೆಯಾ ಇಲ್ಲಿ? ಪುರುಷೋತ್ತಮ್ ಸರ್ ಹೇಳಿ ಸರ್, ಹೇಳಿ ಸರ್. ಪುರುಷೋತ್ತಮ್ ಸರ್, ಈಗ ಒಬ್ರು ಗಣ್ಯರು ಬಂದಿದ್ದಾರೆ, ಡಾಕ್ಟರ್ ಶ್ರೀ ಭೀಮರಾವ್ ಜಿನರಾಲ್ಕರ್ ಅಂತ ಹೇಳಿ. ಇವರು ಸಹ ವಿಶ್ರಾಂತ ಜಿಲ್ಲಾ ನ್ಯಾಯಾಧೀಶರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾರೆ. ಸೊ ಇವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ಶಿಬಿರಾರ್ಥಿಗಳೇನಿದ್ದಾರೆ ಅವ್ರಿಗೆ ಒಂದು ಶುಭಾಶಯಗಳನ್ನ ನೀಡಲಿದ್ದಾರೆ. ಭೀಮರಾವ್ ಸರ್, ಮಾತಾಡಿ ಸರ್. ವೆರಿ ಗುಡ್ ಮಾರ್ನಿಂಗ್ ಟು ಆಲ್. ಗುಡ್ ಮಾರ್ನಿಂಗ್. ವಿಧಿಪ್ರಜ್ಞಾ ಕರ್ನಾಟಕ ಕಾನೂನು ಸ್ವಯಂ ಸೇವಾ ಸಂಸ್ಥೆ ಬೆಂಗಳೂರು ಇವರ ವತಿಯಿಂದ ಸಿವಿಲ್ ನ್ಯಾಯಾಧೀಶರ ತರಬೇತಿ ಕಾರ್ಯಕ್ರಮವನ್ನು ಆನ್ಲೈನ್ ಉದ್ಘಾಟನೆ ಮೂಲಕ ಇವತ್ತು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಆಯೋಜಕರಾದ ಶ್ರೀ ಜಿ ಪುರುಷೋತ್ತಮ್ ಅವರೇ ಹಾಗೂ ನನ್ನ ಹಿರಿಯ ಸಹೋದರ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರಾದ ಶ್ರೀ ಅಂಟಿನ್ ಸಾಹೇಬ್ರೆ, ಈಶ್ವರ್ ಜಂತ್ಲಿ ಸಾಹೇಬ್ರೆ, ಮಿಟ್ಟಲ್ ಕೋಟ್ ಸಾಹೇಬ್ರೆ, ಬಸವರಾಜ್ ಹನ್ಸೆ ಪ್ರಾಂಶುಪಾಲರೇ, ಪ್ರಾಣೇಶ್ ನಿವೃತ್ತ ಉಪ ನಿರ್ದೇಶಕರು, ಖಜಾನೆ ಇಲಾಖೆ ಕರ್ನಾಟಕ ಸರ್ಕಾರ, ಗೋಪಿ ರಂಗನಾಥನ್ ಕಾನೂನು ಪ್ರಾಧ್ಯಾಪಕರು, ಕ್ರೈಸ್ಟ್ ಕಾಲೇಜ್ ಬೆಂಗಳೂರು, ಹಾಗೂ ನನ್ನ ಸಹೋದರರಾದ ಶ್ರೀ ಬಾಬಾ ಸಾಹೇಬ್ ಜಿಂದಾಳ್ಕರ್ ಅವರೇ, ಈ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ತಮಗೆ ಧನ್ಯವಾದಗಳು. ಈ ಒಂದು ಸಿವಿಲ್ ಜಡ್ಜಸ್ ಆಗ್ಬೇಕಂತ ಆಕಾಂಕ್ಷಿಗಳಾಗಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾದ ಆಕಾಂಕ್ಷಿಗಳಿಗೆ ನಾನು ಒಂದು ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ಅನ್ನ ಹೇಳ್ಬೇಕಂತ ನಾನು ಬಯಸ್ತೀನಿ. ಯಾಕಂದ್ರೆ ನಾನು 1991ರಲ್ಲಿ LLB ಪದವಿಯನ್ನು ಪಡೆದು 91ರಲ್ಲಿ ಬೆಳಗಾಂ ಬಾರ್ ಅಸೋಸಿಯೇಷನ್ ನಲ್ಲಿ ನಾನು ವಕೀಲೆ ಅಂತ ಹೆಸರು ನೋಂದಾಯಿಸಿದೆ. 1995ರವರೆಗೆ ನಾನು ಬೆಳಗಾಂ ಬಾರ್ ನಲ್ಲಿ ಪ್ರಾಕ್ಟೀಸ್ ಮಾಡಿದೆ. ಆವಾಗ ಸಿವಿಲ್ ಜಡ್ಜ್ ಎಕ್ಸಾಮ್ ಕೊಡ್ಬೇಕಾದ್ರೆ 4 years ಎಕ್ಸ್ಪೀರಿಯನ್ಸ್ ಬೇಕಾಗಿತ್ತು. ಜಸ್ಟ್ ನಾನು 4 years ಕಂಪ್ಲೀಟ್ ಆಗೋದಕ್ಕೆ ನಮ್ಗೆ ಸಿವಿಲ್ ಜಡ್ಜಸ್ ಎಕ್ಸಾಮ್ ಕರೆದ್ರು. ನಾನು ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ಕೊಂಡು ಎಕ್ಸಾಮ್ಗೆ ಅಪೇರ್ ಆದೆ. ಆವಾಗ ಈಗಂಗೆ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಆನ್ಲೈನ್ ಮೂಲಕ ನಾವು ನುರಿತ ವ್ಯಕ್ತಿಗಳಿಂದ, ಗಣ್ಯ ವ್ಯಕ್ತಿಗಳಿಂದ ಇವಾಗ ನೀವು ತರಬೇತಿ ಪಡೆಯುವ ಒಂದು ಭಾಗ್ಯ ನಿಮ್ಗೆ ಸಿಕ್ಕಿದೆ. ಅವಾಗ ಈ ತರ ಒಂದು ತರಬೇತಿ ಪಡೆಯುವ ಭಾಗ್ಯ ನಮಗೆ ಇರ್ಲಿಲ್ಲ. ನಾವು ಏಕಲವ್ಯನಂತೆ ಒಂದು ನಮ್ಮ ಸ್ವಪ್ರಯತ್ನದಿಂದ ಪರೀಕ್ಷೆಗೆ ಕುಳಿತು ಫಸ್ಟ್ ಅಟೆಂಪ್ಟ್ ದಲ್ಲೇನೆ ನಾನು ಎಕ್ಸಾಮ್ ಪಾಸ್ ಆಗಿ ಫಸ್ಟ್ ಅಟೆಂಪ್ಟ್ ದಲ್ಲೇನೆ ನಾನು ಸಿವಿಲ್ ಜಡ್ಜ್ ಅಂತ ಸೆಲೆಕ್ಷನ್ ಆದೆ. ನಾನು ಮೊದಲ ಬಾರಿಗೆ ಸಿವಿಲ್ ಜಡ್ಜ್ JMFC ಅಂತ ವರ್ಕ್ ಮಾಡಿದೆ. ತದನಂತರ ಸೀನಿಯರ್ ಸಿವಿಲ್ ಜಡ್ಜ್ ಹಾಗೂ ಪ್ರಿನ್ಸಿಪಲ್ CJM ಅಂತ ವರ್ಕ್ ಮಾಡಿದೆ. ತದನಂತರ ಪ್ರಮೋಷನ್ ಆಗಿ ಡಿಸ್ಟ್ರಿಕ್ಟ್ ಜಡ್ಜ್ ಅಂತ ವರ್ಕ್ ಮಾಡಿದೆ. ಆಮೇಲೆ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಅಂಡ್ ಸೆಷನ್ ಜಡ್ಜ್ ಕೊಡಗು ಮಡಿಕೇರಿ ಅಂತ ವರ್ಕ್ ಮಾಡಿ ಇವಾಗ ನಾನು ನಿವೃತ್ತಿ ಹೊಂದಿದ್ದೇನೆ. ನಾನು ಇವಾಗ ಸಿವಿಲ್ ಜಡ್ಜ್ ಅಂತ ಆಗಬೇಕಾದಂತ ಆಕಾಂಕ್ಷಿಗಳಿಗೆ ಹೇಳುವುದೇನೆಂದರೆ, ಇವಾಗ ನಿಮಗೆ ಟ್ರೈನಿಂಗ್ ತರಬೇತಿ ಮೂಲಕ ನಿಮಗೆ ಸಾಕಷ್ಟು ಮಾರ್ಗದರ್ಶನ ಸಿಗುತ್ತದೆ. ನೀವು ಅದರ ಒಂದು ಸದುಪಯೋಗವನ್ನು ಪಡೆದುಕೊಂಡು ಈ ಒಂದು ನಿಮ್ಮ ಒಂದು ಏನು ಗುರಿ ಇದೆ ಸಿವಿಲ್ ಜಡ್ಜ್ ಆಗ್ಬೇಕಂತ, ಅದರಲ್ಲಿ ನೀವು ಸಕ್ಸಸ್ ಆಗಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಅದೇ ರೀತಿ ಈಗ ಒಂದು ಜಡ್ಜ್ ಡಿಸ್ಚಾರ್ಜಸ್ ಡಿವೈನ್ ಫಂಕ್ಷನ್ ಅಂತ ಹೇಳುವಂತೆ
ಈಗ ಜಡ್ಜಸ್ಗೆ ಸಮಾಜದಲ್ಲಿ ಏನಿದೆ, ಒಂದು ಅವರು ಸಮಾಜದಲ್ಲಿ ಅವರಿಗೆ ದೇವರ ಅನ್ನುವಂತ ಒಂದು ಗೌರವ ಭಾವನೆ ಇದೆ. ಅಂತ ಒಂದು ಗೌರವಯುತ ಪೋಸ್ಟ್ಗಾಗಿ ನೀವು ಇವತ್ತು ಒಂದು ತಯಾರಿ ನಡೆಸ್ತಾ ಇದ್ದೀರಿ. ನೀವು ಒಂದು ಡೆಡಿಕೇಶನ್ ಡಿಟರ್ಮಿನೇಷನ್ ದಿಂದ ವರ್ಕ್ ಮಾಡಿದರೆ ಖಂಡಿತವಾಗಿಯೂ ನೀವು ಒಂದು ನಿಮ್ಮ ಗುರಿಯನ್ನ ಸಾಧಿಸ್ತೀರಿ. ಈ ಒಂದು ಸಂದರ್ಭದಲ್ಲಿ ಎಲ್ಲ ಸಿವಿಲ್ ಜಡ್ಜಸ್ ಆಕಾಂಕ್ಷಿಗಳಿಗೆ ನಾನು ಹೃದಯಪೂರ್ವಕ ಶುಭಾಶಯ ಕೋರುತ್ತೇನೆ. ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ನನ್ನ ಧನ್ಯವಾದಗಳು. ಧನ್ಯವಾದಗಳು ಸರ್. ಬಹಳ ಅದ್ಭುತವಾಗಿ ಹೇಳಿದ್ರಿ. ಡಿಟರ್ಮಿನೇಷನ್, ಡೆಡಿಕೇಶನ್, ಡಿಸಿಪ್ಲಿನ್ ಹಾಗೂ ಡಿವೋಷನ್, 4D ಪ್ರಿನ್ಸಿಪಲ್ ಅಂತ ನಾವು ಕರಿತೀವಿ. ಸೊ ಆ 4D ಪ್ರಿನ್ಸಿಪಲ್ ಯಾರು ತಮ್ಮದಾಗಿ ಮಾಡ್ಕೋತಾರೆ ಅವರು ಈ ಯಶಸ್ಸನ್ನ ಕಾಣ್ತಾರೆ ಅಂತ ನಾನು ಹೇಳ್ತಾ, ಕೊನೆಯ ಬಾರಿಗೆ ಈ ಅಂತಿಮವಾಗಿ ನಾವು ಅಂತಿಮ ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ನಾವು ಬಂದಿದ್ದೀವಿ. ಈ ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿ ವಂದನಾರ್ಪಣೆಯನ್ನ ನಮ್ಮ ಗುರುಗಳು ಅಂತಾನು ಹೇಳಿದ್ರು ತಪ್ಪಾಗ್ಲಾರ್ದು. ಈ ಕಾರ್ಯಕ್ರಮದ ಸಾರಥಿ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಸೊ ಈ ಕಾರ್ಯಕ್ರಮವನ್ನ ಅದ್ಭುತವಾಗಿ ನಡೆಸೋದಕ್ಕೆ ಕಾರಣರಾದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಜಿನರಾಲ್ಕರ್ ಅವರು ಈ ಕಾರ್ಯಕ್ರಮದ ವಂದನಾರ್ಪಣೆಯನ್ನ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಜೊತೆಗೆ ಈ ಒಂದು ಕಾರ್ಯಕ್ರಮದ ನಿಟ್ಟಿನಲ್ಲಿ ಏನು ಶಿಬಿರಾರ್ಥಿಗಳಿದ್ದಾರೆ, ಸಿವಿಲ್ ನ್ಯಾಯಾಧೀಶರಾಗಬೇಕು ಅಂತ ಆಸೆಯನ್ನ ಪಡ್ತಾ ಇರುವಂತಹ ಆಕಾಂಕ್ಷಿಗಳಿದ್ದಾರೆ. ಸೊ ಹಾಗೂ ಕಿರಿಯ ವಕೀಲರಿದ್ದಾರೆ. ಅವ್ರೆಲ್ರಿಗೂ ಸಹ ಅವ್ರಿಗೆ ಕಿವಿ ಮಾತನ್ನ, ತಮ್ಮ ಸಲಹೆ, ಸೂಕ್ತ ಸಲಹೆಗಳನ್ನ ಮತ್ತು ಕೊಡ್ಬೇಕು ಅಂತ ಹೇಳಿ ಬಾಬಾ ಸಾಹೇಬ್ ಜಿನರಾಲ್ಕರ್ ಸಾಹೇಬ್ರನ್ನ ನಾವು ಬರ್ಮಾಡ್ಕೊಳ್ಳೋಣ. ಧನ್ಯವಾದಗಳು ಸರ್. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಸರ್ ತಮ್ದು ಮ್ಯೂಟ್ ಆಗಿದೆ ಸರ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಅನ್ಮ್ಯೂಟ್ ಆಗಿಲ್ಲ ಸರ್. ಎಸ್ ಸರ್ ಮಾತಾಡಿ ಸರ್. ಸರ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಕರ್ನಾಟಕ ವಕೀಲರ ಪರಿಷತ್ತಿನ ನೂತನ ಅಧ್ಯಕ್ಷರಾದಂಥ ನನ್ನ ಆತ್ಮೀಯ ಸ್ನೇಹಿತರಂತ ಶ್ರೀ ಮಿಟ್ಟಲ್ ಕೂಡ ಅವರು ಆಗಲೇ ಆನ್ಲೈನ್ದಲ್ಲಿ ಬಂದಿದ್ರು. ಆಗ ನಮ್ಮ ನ್ಯಾಯಾಧೀಶ ಮಿಟ್ಟಲ್ ಕೋಡ್ ಸಾಹೇಬರು ಕೂಡ ಮಾತಾಡಿದ್ರು. ದಯವಿಟ್ಟು ನಮ್ಮ ಕರ್ನಾಟಕ ವಕೀಲರ ಪರಿಷತ್ತಿನ ಅಧ್ಯಕ್ಷರಾದಂಥ ಮಿಟ್ಟಲ್ ಕೋಡ್ ಅವರು ಇನ್ನೂ ಆನ್ಲೈನ್ ಅಲ್ಲಿ ಇದ್ರೆ ಅವರಿಗೆ ಒಂದು ಮಾತಾಡ್ಲಿಕ್ಕೆ, ಶುಭಾಶಯ ಕೋರ್ಲಿಕ್ಕೆ ತಾವು ಅವಕಾಶವನ್ನ ಕೊಡಬೇಕು ಅಂತ ನಾನು ಪುರುಷೋತ್ತಮರಲ್ಲಿ ದಯವಿಟ್ಟು ಮಿಟ್ಟಲ್ ಕೋಡ್ ಸಾಹೇಬ್ರು, ಕರ್ನಾಟಕ ವಕೀಲ ಪರಿಷತ್ನ ಅಧ್ಯಕ್ಷರಾದಂತಹ ಸಾಹೇಬ್ರು ದಯವಿಟ್ಟು ಮೀಟಿಂಗ್ ನಲ್ಲಿ ಇದ್ರೆ ದಯವಿಟ್ಟು ಬಂದು ಮಾತಾಡಬಹುದು. ಅವ್ರಿಗೆ ಮುಕ್ತ ಅವಕಾಶ ಇದೆ. ಶಿಬಿರಾರ್ಥಿಗಳಿಗೆ ಒಂದು ಬೆಸ್ಟ್ ವಿಶಸ್ ಅನ್ನ ಹೇಳೋದಕ್ಕೆ ಒಂದು ಅವ್ರನ್ನ ಕೇಳ್ಕೊತಾ ಇದೀವಿ ಸರ್. ಮೀಟಿಂಗ್ ಅಲ್ಲಿ ಇದ್ರೆ ದಯವಿಟ್ಟು ಬರ್ಬೇಕು ಸರ್. ಮಿಟ್ಟಲ್ ಕೋಡ್ ಸಾಹೇಬ್ರು, ಕರ್ನಾಟಕ ವಕೀಲ ಪರಿಷತ್ತು ಅಧ್ಯಕ್ಷರು ಆದಂತಹ ಮಿಟ್ಟಲ್ ಕೋಡ್ ಸಾಹೇಬ್ರು ಮೀಟಿಂಗ್ ನಲ್ಲಿ ಇದ್ರೆ ದಯವಿಟ್ಟು ಬಂದು ಏನು ಶಿಬಿರಾರ್ಥಿಗಳಿದ್ದಾರೆ ಮತ್ತು ಕಿರಿಯ ವಕೀಲರಿದ್ದಾರೆ ಅವ್ರಿಗೆ ತಮ್ಮ ಮಾರ್ಗದರ್ಶನ, ಸೂಕ್ತ ಸಲಹೆ ಹಾಗೂ ಶುಭಾಶಯಗಳನ್ನ ಕೋರ್ಬೇಕು ಅಂತ ವಿನಂತಿಸ್ತಿದ್ದೀವಿ ಸರ್. ಮೀಟಿಂಗ್ ನಿಂದ ಹೊರಗೆ ಇರೋ ತರ ಕಾಣ್ತಾ ಇಲ್ಲ ಸರ್. ಓಕೆ ಸರ್. ಈಗ ಒಬ್ಬ ನಮ್ಮ ಸ್ನೇಹಿತರು ಒಂದು ಕಾಮೆಂಟ್ ಬಾಕ್ಸ್ ನಲ್ಲಿ ನನ್ನ ಪ್ರಶ್ನೆಗೆ ಉತ್ತರನೇ ಹೇಳಿಲ್ಲ ಅಂತಕ್ಕಂಥ ಒಂದು ಮೆಸೇಜ್ ಹಾಕಿದ್ದಾರೆ. ಅದರಿಂದ ಅವ್ರದ್ದು ಏನ್ ಪ್ರಶ್ನೆ ಅಂತ ಕೇಳಿ ನಾವು ಮುಂದುವರಿಯೋದು ಸೂಕ್ತ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಸೂರ್ಯದೇವರು ತಮ್ಮ ಪ್ರಶ್ನೆ ಏನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಪ್ರಶ್ನೆಯನ್ನ ಕೇಳಿ. ಸೂರ್ಯದೇವರು ಇದ್ರೆ, CJ ಮೇನ್ಸ್ ಎಕ್ಸಾಮ್ ಕ್ಲಿಯರ್ ಆದ್ಮೇಲೆ ಇಂಟರ್ನಲ್ ಪಾಲಿಟಿಕ್ಸ್ ಇರೋದ್ರಿಂದ ವೈವಾವೋಸ್ ನಲ್ಲಿ ತಮ್ಗೆ ಬೇಕಾದವ್ರನ್ನ ಮಾತ್ರ ಸೆಲೆಕ್ಟ್ ಮಾಡ್ತಾರೆ ಅಂತ ವೈವಾವೋಸ್ ಪಾಸ್ ಆಗದೇ ಇರೋರು ನನಗೆ ಹೇಳಿದ್ದಾರೆ. ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಹೇಳಿ. ಹಾನರಬಲ್ ರಿಟೈರ್ಡ್ ಜಡ್ಜಸ್ ಮತ್ತು ವೇಕೆನ್ಸಿ ಎಷ್ಟು ಇದೆಯೋ ಅಷ್ಟು ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡಿಕೊಳ್ಳೋದಿಲ್ಲ. ಇದಕ್ಕೆ ಕಾರಣ ಏನು ಸರ್ ಅಂತ ಪ್ರಶ್ನೆ ಕೇಳಿದ್ದಾರೆ ಸರ್. ಇಲ್ಲ, ನಮ್ಮ ನ್ಯಾಯಾಂಗ ಕ್ಷೇತ್ರ ಬಹಳ ಇಂಟಿಗ್ರಿಟಿಯನ್ನು ಹೊಂದಿದೆ. ಸೊ ಆದ್ರಿಂದ ಯಾರು ಮೆರಿಟ್ ಅಲ್ಲಿ ಪಾಸ್ ಆಗಿರ್ತಾರೆ ಮತ್ತು ಯಾರಿಗೆ ಮೆರಿಟ್ ಇದೆ ಅವರಿಗೆ ಖಂಡಿತವಾದಂತ ಅವಕಾಶ ಇದ್ದೇ ಇದೆ. ಅದರ ಜೊತೆಗೆ ಮತ್ತು ನ್ಯಾಯಾಂಗದಲ್ಲಿ ಖಾಲಿ ಇರತಕ್ಕಂತ ಹುದ್ದೆಗಳನ್ನ ಭರ್ತಿ ಮಾಡಲಿಕ್ಕೆ ಸರ್ಕಾರ ಸೂಕ್ತ ಕ್ರಮ ವಹಿಸ್ತಾ ಇದೆ. ಮತ್ತು ತಮಗೆಲ್ಲರಿಗೂ ತಿಳಿದ ಹಾಗೆ ಈಗ 158 ಸ್ಥಾನಗಳನ್ನ ಕರೆದಿರೋದು ಅದಕ್ಕೆ ದ್ಯೋತಕವಾಗಿದೆ ಅಂತ ನಾನು ಆ ಪ್ರಶ್ನೆಗೆ ಉತ್ತರಿಸ್ತೇನೆ.
ಬಹುಶಃ ಪ್ರಶ್ನೆಗಳು ಮುಗಿದಿದೆ ಅಂತ ನಾನು ಭಾವಿಸಿಕೊಂಡು ವಂದನಾರ್ಪಣೆ ಕಾರ್ಯಕ್ರಮವನ್ನ ನಾನು ಮುಂದುವರಿಸ್ತೇನೆ. ಹಲೋ ಸರ್, ಗುಡ್ ಮಾರ್ನಿಂಗ್ ಸರ್. ಸರ್ ಗುಡ್ ಮಾರ್ನಿಂಗ್ ಸರ್. ಮಾತಾಡಿ ಸರ್, ಮಾತಾಡಿ. ಸರ್ ಏನಿಲ್ಲ ಸರ್, NCR ಆಗಿದ್ರೆ, ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಇಂದ NCR ಆಗಿದ್ರೆ ಏನೋ ಪ್ರಾಬ್ಲಮ್ ಆಗುತ್ತೆ ಸರ್ ಎಕ್ಸಾಮ್ ತಗೊಳಕ್ಕೆ? FIR ಆಗಿರಲ್ಲ ಸರ್, ಫ್ಯಾಮಿಲಿ ಗಂಡ ಹೆಂಡತಿ ಸಮಸ್ಯೆ ಆಗಿ FIR ಇದು ಏನು ಡಿವೋರ್ಸ್ಗಿನ್ನ ಅಪ್ಲೈ ಮಾಡಿರಲ್ಲ, ಬಿಫೋರ್ NCR ಮಾಡಿಸಿರ್ತಾರೆ. ಇದರಿಂದ ಏನೋ ಪ್ರಾಬ್ಲಮ್ ಆಗುತ್ತೆ ಸರ್, ವೈವಾದಲ್ಲಿ ಆಗಿರ್ಬೋದು ಅಥವಾ? ಇಲ್ಲ, ನೀವು ಹಾಕಿ ಅಲ್ಲಿವರೆಗೆ ನಿಮ್ದು ಏನಾದ್ರು ಅದ್ ಕೇಸು ಮುಗಿದಿರ್ಬೋದು, ನೀವು ಡಿಸ್ಚಾರ್ಜ್ ಆಗಿರ್ಬೋದು ಅಥವಾ ಅಕ್ಯೂಟಲ್ ಆಗಿರ್ಬೋದು. ಹಾ ಸರ್. ನೀವು ಮೊದಲು ಅರ್ಜಿ ಹಾಕಿ, ಇನ್ನು ನಿಮ್ಗೆ ಟೈಮ್ ಇದೆ, ಇಂಟರ್ವ್ಯೂ ಬರ್ಲಿಕ್ಕೆ ಇನ್ನೂ ಟೈಮ್ ಇದೆ. ಹಾ ಸರ್. ಅಲ್ಲ, ಇಂಟರ್ವ್ಯೂ ಟೈಮಲ್ಲಿ ಏನೋ ಪ್ರಾಬ್ಲಮ್ ಆಗಲ್ವಾ ಸರ್ ಅಂತ? ಪಾಸ್ ಮಾಡಿ ಇಂಟರ್ವ್ಯೂ ಬಂದು ಇನ್ನೂ ಆಯ್ಕೆ ಆಗ್ಲಿಕ್ಕೆ, ಪೊಲೀಸ್ ವೆರಿಫಿಕೇಶನ್ ಆಗ್ಲಿಕ್ಕೆ ತುಂಬಾ ಸಮಯ ಹಿಡಿತದೆ. ಓಕೆ. ಅಲ್ಲಿವರೆಗೆ ನೀವೇನು ನಿರಾಂತಕವಾಗಿ ನೀವು ಪರೀಕ್ಷೆಗೆ ಅರ್ಜಿ ಹಾಕಿ ಮತ್ತೆ ಯಾರೇನು ಮಾಡಿ. NCR ಇಂದ ಏನು ಪ್ರಾಬ್ಲಮ್ ಆಗಲ್ಲ ಸರ್? ಆಗಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಎಸ್ ಸರ್. ಎಲ್ರಿಗೂ ನಮಸ್ಕಾರ. ವಿಧಿ ಪ್ರಜ್ಞಾ ಕರ್ನಾಟಕ ಕಾನೂನು ಸ್ವಯಂ ಸೇವಾ ಸಂಸ್ಥೆ ಈ ಸಿವಿಲ್ ಜಡ್ಜ್ ಆಸ್ಪರೆಂಟ್ಸ್ಗೆ ಒಂದು ತರಬೇತಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು ಬಹಳ ಸ್ತುತ್ಯಾರ್ಹ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನ ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿದಂಥ ನನ್ನ ಆತ್ಮೀಯ ಸ್ನೇಹಿತರಾದಂತಹ ವೆಂಕಟೇಶ್ ಓರ್ಸಿ ಅವರು ತಮ್ಮ ಅನುಭವದ ಮಾತುಗಳನ್ನ ಹೇಳುವುದರ ಮೂಲಕ ಆಕಾಂಕ್ಷಿಗಳಲ್ಲಿ ಪ್ರತಿಬಿಂಬಿಸಿದ್ದನ್ನ ಕಂಡು ನಮಗೆ ಬಹಳ ಸಂತೋಷವಾಗಿದೆ. ಆದ್ದರಿಂದ ನಾನು ವಿಧಿ ಪ್ರಜ್ಞಾ ಕರ್ನಾಟಕ ಕಾನೂನು ಸ್ವಯಂ ಸೇವಾ ಸಂಸ್ಥೆಯ ಪರವಾಗಿ ಹಾಗೂ ನನ್ನ ಪರವಾಗಿ ನಾನು ನನ್ನ ಆತ್ಮೀಯ ಸ್ನೇಹಿತರಾದಂತಹ ವೆಂಕಟೇಶ್ ಓರ್ಸೆ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದಿಸ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಅನುಭವದ ಮಾತುಗಳನ್ನ ಹೇಳಿದಂತಹ ನನ್ನ ಸಹೋದರರಾದಂತಹ ನಿವೃತ್ತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದಂಥ ಭೀಮರಾವ್ ಜಿಂಡ್ರಾಳ್ಕರ್ ಅವರಿಗೂ ಕೂಡ ನಾನು ಪೂರ್ವಕ ಅಭಿನಂದನೆಯನ್ನ ತಿಳಿಸ್ತೇನೆ. ಅದೇ ರೀತಿಯೊಳಗೆ ನನ್ನ ಆತ್ಮೀಯ ಸ್ನೇಹಿತರು ಹಾಗೂ ಉಪನಿರ್ದೇಶಕರು ಖಜಾನೆ ಇಲಾಖೆ ಕರ್ನಾಟಕ ಸರ್ಕಾರ ಆದಂತಹ ಪ್ರಾಣೇಶ್ ಅವರು ವಿಶೇಷವಾಗಿ ಸರ್ವಿಸ್ ಮ್ಯಾಟರ್ದಲ್ಲಿ ತುಂಬಾ ಪ್ರಬುದ್ಧತೆಯನ್ನ ಹೊಂದಿರುವಂತವರು, ಸಾಮಾಜಿಕ ಕಳಕಳಿಯನ್ನ ಹೊಂದಿರತಕ್ಕಂಥವ್ರು, ಸದಾ ಅಧ್ಯಯನಶೀಲರಾದಂತಹ ಶ್ರೀ ಪ್ರಾಣೇಶ್ ಅವರು ತಮ್ಮ ಅನುಭವದ ಮಾತುಗಳನ್ನ ಹೇಳಿ ನಮ್ಮನ್ನೆಲ್ಲ ಹುರಿದುಂಬಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. At the same time, my dearest friend Dr. Gopi Rangnath, the professor, Christ College, Bangalore, has delivered a very experienced, very knowledgeable lecture, and he inspired our aspirants to take the exam, and he has given some insights how to prepare the exam and the ratio of competition, and he has motivated, he has inspired our all aspirants. Therefore, on behalf of Vidhi Prajna Kanunu Karnataka Kanunu Swayam Seva Sansthe, I heartily congratulate Mr. Dr. Gopi Rangnath. At the same time, ನಮ್ಮೆಲ್ಲರ ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರು ಮತ್ತು ನಿವೃತ್ತ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಶ್ರೀ ಮಿಟ್ಟಲ್ಕೋಡ್ ಸಾಹೇಬರು ಪ್ರಸ್ತುತ ಧಾರವಾಡದ ಕರ್ನಾಟಕ ಉಚ್ಚ ನ್ಯಾಯಾಲಯದ ಪೀಠದಲ್ಲಿ ಅವರು ವಕೀಲಿ ವೃತ್ತಿಯನ್ನ ಮಾಡ್ತಾ ಎಲ್ಲ ಕಾನೂನಿನ ಕ್ಷೇತ್ರಗಳಲ್ಲಿ ಅವರ ಅಪಾರವಾದ ಅನುಭವವನ್ನ ನಮ್ಮ ಯುವಜನಾಂಗಕ್ಕೆ ಅವರು ದಾರಿ ಇರ್ತಾ ಇದ್ದಾರೆ. ಅವರು ತಮ್ಮ ಅನುಭವದ ಮಾತುಗಳನ್ನ ಹೇಳಿ ನಮಗೆಲ್ಲ ಮಾರ್ಗದರ್ಶನ ಮಾಡಿದ್ದರಿಂದ ಶ್ರೀ ಮಿಟ್ಟಲ್ಕೋಡ್ ಸಾಹೇಬರು ಕೂಡ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಅದೇ ಸಮಯದಲ್ಲಿ ನೂತನವಾಗಿ ಆಯ್ಕೆಯಾದಂತಹ ವಕೀಲ ಪರಿಷತ್ತಿನ ಅಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾದಂತಹ ನನ್ನ ಆತ್ಮೀಯ ಸ್ನೇಹಿತರಾದಂತಹ ಮಿಟ್ಟಲ್ಕೋಡ್ ಅವರು ಕೂಡ ಆ ಸಮಯದಲ್ಲಿ ಆನ್ಲೈನ್ದಲ್ಲಿ ಬಂದರು. ಆದರೆ ಅವರಿಗೆ ಅನಿವಾರ್ಯದ ಕಾರಣಗಳಿಂದ ಮತ್ತೆ ಅವರಿಗೆ ಜಾಯಿನ್ ಆಗಲಿಕ್ಕೆ ಆಗಲಿಲ್ಲ. ಅವರು ನಮ್ಮ ಕಾರ್ಯಕ್ರಮವನ್ನ, ನಮ್ಮ ಆಮಂತ್ರಣವನ್ನ ಒಪ್ಪಿ ನಮ್ಮ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದಂತ ವಕೀಲ ಪರಿಷತ್ತಿನ ನೂತನ ಅಧ್ಯಕ್ಷರಾದ ಶ್ರೀ ಮಿಟ್ಟಲ್ಕೋಡ್ ಅವರು ಕೂಡ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಅದರ ಜೊತೆಗೆ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ವಹಿಸಿಕೊಂಡಂತಹ ನನ್ನ ಬ್ಯಾಚ್ಮೇಟ್ ಆದಂತಹ ನನ್ನ ಆತ್ಮೀಯ ಸ್ನೇಹಿತರಾದಂತಹ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರಾದಂತಹ ಶ್ರೀ ಶರಲ್ ಕುಮಾರ್ ಅವರು ಅಧ್ಯಕ್ಷೀಯ ಭಾಷಣವನ್ನ ಬಹಳ ಅಚ್ಚುಕಟ್ಟಾಗಿ ತಮ್ಮ ಅನುಭವವನ್ನ ಧಾರೆ ಎರೆದು ಈ ಕಾರ್ಯಕ್ರಮವನ್ನ ಸುಂದರಗೊಳಿಸಿದ್ದಕ್ಕಾಗಿ ನಾನು ಶ್ರೀ ಶರಲ್ ಕುಮಾರ್ ಅವರು ಕೂಡ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಅದರ ಜೊತೆಗೆ ಈ ಕಾರ್ಯಕ್ರಮದ ಮುಂಚೂಣಿಯಲ್ಲಿ ಇದ್ದು ತಮ್ಮ ಸಾಮಾಜಿಕ ಕಳಕಳಿಯನ್ನ ಮೆರೆತಕ್ಕಂತಹ ನನ್ನ ಆತ್ಮೀಯ ಒಡನಾಡಿಯಾದಂತಹ ಶ್ರೀ ಪುರುಷೋತ್ತಮ್ ಅವರು ಈ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ರೂಪಿಸುವಲ್ಲಿ ಬಹಳ ಪ್ರಧಾನ ಪಾತ್ರವನ್ನ ವಹಿಸಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾನು
ಡಾಕ್ಟರ್ ಪುರುಷೋತ್ತಮ್ ಅವರು ಕೂಡ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಅದ್ರ ಜೊತೆಗೆ ಧನ್ಯವಾದಗಳು ಸರ್. ಇಷ್ಟೊತ್ತಿಗೂ ತನಕ ನಮ್ಮೆಲ್ಲ ಆಕಾಂಕ್ಷಿಗಳು ನಮ್ಮ ಕಾರ್ಯಕ್ರಮವನ್ನ ಬಹಳ ಗಂಭೀರತೆಯಿಂದ ಶಾಂತ ರೀತಿಯಿಂದ ಆಲಿಸಿ ಇದರ ಪ್ರಯೋಜನವನ್ನ ತಾವು ಪಡೆದುಕೊಂಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ವಂದಿಸ್ತಾ, ಈ ಮುಂದಿನ ತರಗತಿಗಳ ಪ್ರಯೋಜನವನ್ನ ತಾವೆಲ್ಲ ಪಡೆದುಕೊಳ್ತೀರಿ ಅಂತ ನಾನು ಭಾವಿಸ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ವಿದ್ಯುಕ್ತವಾಗಿ ಮುಗಿಸ್ತೇವೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲಿ ಅಂತ ಹಾರೈಸಿದಂತ ನನ್ನ ಅನೇಕ ಜನ ಜಿಲ್ಲಾ ಮತ್ತು ನಿವೃತ್ತ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಎಲ್ಲ ನನ್ನ ಸ್ನೇಹಿತರಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿ ವಿದ್ಯುಕ್ತವಾಗಿ ಮುಕ್ತಾಯಗೊಳಿಸ್ತೇವೆ. ಎಲ್ರಿಗೂ ನಮಸ್ಕಾರ. ಧನ್ಯವಾದಗಳು ಸರ್, ಧನ್ಯವಾದಗಳು. ಸೊ ಈ ಒಂದು ಶಿಬಿರದ ವಿವರಗಳನ್ನ ನಾವು ಎಲ್ಲಾ ಗ್ರೂಪಿನಲ್ಲಿ ಶೇರ್ ಮಾಡಲಾಗುತ್ತೆ. ಸೊ ಯಾವಾಗ ಈ ತರಗತಿಗಳು ನಡೆಯುತ್ತವೆ ಮತ್ತು ಯಾವೆಲ್ಲ ರಿಸೋರ್ಸ್ ಪರ್ಸನ್ಸ್ ಬರ್ತಾರೆ ಅಂತ ಹೇಳಿ, ಸೊ ಅದ್ರ ಬಗ್ಗೆ ನಾವು ಒಂದು ವಿವರವಾದಂತಹ ಟೈಮ್ ಟೇಬಲ್ ಅನ್ನ ನಾವು ಸಹ ಕೊಡ್ಲಿದ್ದೇವೆ. ಸೊ ಅದು ಎಲ್ಲಾ ಗ್ರೂಪ್ಗಳಲ್ಲೂ ಅದು ಸರ್ಕ್ಯುಲೇಟ್ ಆಗ್ತದೆ. ಸರಿಸುಮಾರು 10 ರಿಂದ 15 ಜಿಲ್ಲಾ ನ್ಯಾಯಾಧೀಶರು ಈ ಒಂದು ಶಿಬಿರಕ್ಕೆ ಬಂದು ತಮ್ಮ ಜ್ಞಾನವನ್ನ ಹಂಚಿಕೊಳ್ಳಿದ್ದಾರೆ. ಸೊ ಕರ್ನಾಟಕದಲ್ಲಿ ಇದೇ ಮೊದಲನೇ ಬಾರಿಗೆ ವಿಶ್ರಾಂತ ಜಿಲ್ಲಾ ನ್ಯಾಯಾಧೀಶರು ಕಿರಿಯ ವಕೀಲರಿಗೆ ಯಾರು ನ್ಯಾಯಾಧೀಶರಾಗಬೇಕು ಅಂತ ತುಡಿತವನ್ನ ಹೊಂದಿದ್ದಾರೆ. ಸೊ ಅವ್ರಿಗೆ ಅನುಕೂಲ ಆಗ್ಲಿ ಅಂತ ತಮ್ಮ ಸಹಾಯ ಹಸ್ತವನ್ನ ನೀಡ್ತಾ ಇದ್ದಾರೆ. ಒಂದು ತುಂಬು ಹೃದಯದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸಹ ಅವರು ಶುಭಾಶಯಗಳನ್ನ ನೀಡಿದ್ದಾರೆ. ಎಷ್ಟು ಸಾಕಷ್ಟು ನಾವು ಇನ್ನು ನ್ಯಾಯಾಧೀಶರನ್ನ ಸಂಪರ್ಕಿಸಿದ್ವಿ. ಆ ಸಂದರ್ಭದಲ್ಲಿ ವೈಯಕ್ತಿಕ ಕಾರಣಗಳಿಂದ ಹಾಗೂ ಇತರೆ ಕಾರಣಗಳಿಂದ ಕೆಲವು ನ್ಯಾಯಾಧೀಶರು ಬರ್ಲಿಕ್ಕಾಗ್ಲಿಲ್ಲ. ಆದ್ರೂ ಸಹ ಅವ್ರು ಎಲ್ರಿಗೂ ಸಹ ಶುಭಾಶಯವನ್ನ ಕೋರಿದ್ದಾರೆ. ಸೊ ಎಲ್ರೂ ತಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಹಾರೈಸಿದ್ದಾರೆ. ಅವ್ರೆಲ್ರಿಗೂ ಸಹ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ, ಸೊ ಈ ಒಂದು ಕಾರ್ಯಕ್ರಮವನ್ನ ಬಹಳ ಸುಂದರಗೊಳಿಸಿದ್ದಾರೆ. ಏನು ಹಿರಿಯ ಜಿಲ್ಲಾ ನ್ಯಾಯಾಧೀಶರು ಹಾಗೂ ಹೆಸರಾಂತ ಕಾನೂನು ಪ್ರಾಧ್ಯಾಪಕರಿರ್ಬೋದು, ಹಾಗೂ ಏನು ಸರ್ಕಾರದ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಪ್ರಸ್ತುತವಾಗಿ ವಕೀಲರಾಗಿ ಕೆಲಸ ಮಾಡ್ತಾ ಇರುವಂತವ್ರು, ಮತ್ತು ಹೆಸರನ್ನ ಹೇಳಕ್ಕಾಗಲ್ಲ. ಸೊ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀವಿ. ಈ ಒಂದು ಕಾರ್ಯಕ್ರಮದ ರೂವಾರಿಯಾಗಿರುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಜಿನರಾಳ್ಕರ್ ಅವ್ರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮವನ್ನ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ತರಗತಿಗಳ ವಿವರಗಳನ್ನ ನಾವು ಗ್ರೂಪ್ ನಲ್ಲಿ ಶೇರ್ ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನ ನಾನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್.